राधा माधव कुंज बिहारी जय राधा माधव कुंज बिहारी जय राधा माधव कुंज बिहारी गोपी जनवल्लभा गिरिवरधारी जय गोपी जनवल्लभा गिरिवरधारी यशोदानंदन व्रज जनरंजन यशोदानंदन व्रज जनरंजन रामुना तीरावनचारि यमुना तीरावनचारि जय राधा माधव कुंज बिहारी जय राधा माधव कुंज बिहारी हरे कृष्णा 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 हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा कृष्ण कृष्णा हरे 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 राम
Ram Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Rama Rama, Hare Hare. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. Namo Bhagavate Vasudevaya. Om Namo Bhagavate Vasudevaya. Narayanam Namaskritya Narayanam Namaskritya Deva Narottamam Naram Chaiva Narottamam Devim Saraswatim Vyasam Devim Saraswatim Vyasam Tato Jayamudhirayet Tato Jayamudire Ashtaprayeshu Abhadreshu Abhadreshu Adhika Sevaya Nityam Bhagavata Sevaya Bhakti Uttama Shloke Bhagavati Uttama Shloke Bhaktir Bhavati Naishtiki. Bhaktir Bhavati Nestiki ಮೂರನೇ ಸ್ಕಂದದ 22ನೇ ಅಧ್ಯಾಯ ಶ್ಲೋಕ 19. ಅಥೋ ಭಜಿಷ್ಯೆ ಸಮಯೇನ ಸಾಧ್ವಿ Ato bhajishe samayena sadhvi ಯಾವತ್ ತೇಜೋ ಬಿಭ್ರ್ಯಾತ್ ಆತ್ಮನೋ ಮೇ Yavatejo vibrayadapmano ಅಥೋ ಧರ್ಮಾನ್ ಪಾರಮಹಂಸಾನ್ Ato dharman paramahംಸ್ಯಂ ಶುಕ್ಲಪ್ರೇತನ್ ಬಾಹು ಮನ್ಯೆ ಅವಿಹಿಂಸ್ರಾನ್ Shukla proktan bahumani ಅತಃ ಆದ್ದರಿಂದ ಭಜಿಷ್ಯೆ ಸ್ವೀಕರಿಸುತ್ತೇನೆ ಭಜಿಷ್ಯೆ ಸ್ವೀಕರಿಸುತ್ತೇನೆ ಮಯೇನ ನಿಬಂಧನೆಗಳ ಮೇಲೆ ನಿಬಂಧನೆಗಳ ಮೇಲೆ ಸಾಧ್ವೀಂ ಪರಿಶುದ್ಧ ಕನ್ಯೆಯನ್ನು ಶುದ್ಧ ಕನ್ಯೆಯನ್ನು ಎಲ್ಲಿಯವರೆಗೆ ಯಾವತ್ತೆಲ್ಲಿಯವರೆಗೆ ತೇಜಃ ವೀರ್ಯವನ್ನು ಬಿಭ್ರುಯಾ ಧರಿಸಬಹುದೋ ಧರಿಸಬಹುದು ಆತ್ಮನಃ ನನ್ನ ದೇಹದಿಂದ ಆತ್ಮನಃ ನನ್ನ ದೇಹದಿಂದ ಮೇ ನನ್ನ ಅತಃ ಅನಂತರ ಧರ್ಮಾನ್ ಕರ್ತವ್ಯಗಳನ್ನು ಉತ್ತಮರಾದವರ ಪರಮಹಂಸರಲ್ಲಿ ಉತ್ತಮರಾದವರ ಶುಕ್ಲ ಪ್ರೋಕ್ತಾನ್ ಶ್ರೀ ವಿಷ್ಣುವಿನಿಂದ ಹೇಳಲ್ಪಟ್ಟ ಪ್ರೋಕ್ತಾನ್ ಶ್ರೀ ವಿಷ್ಣುವಿನಿಂದ ಹೇಳಲ್ಪಟ್ಟ ಬಹಳವಾಗಿ ಮನ್ಯೆ ಪರಿಗಣಿಸುತ್ತೇನೆ ಅವಿಹಿಂಸ್ರಾನ್ ದ್ವೇಷದಿಂದ ಮುಕ್ತವಾದ ಅನುವಾದ. ಆದ್ದರಿಂದ ಈಕೆ ನನ್ನ ದೇಹದಿಂದ ವೀರ್ಯವನ್ನು ಧರಿಸಿದ ಬಳಿಕ ನಾನು ಅತ್ಯಂತ ಪರಿಪೂರ್ಣರಾದ ಮನುಷ್ಯ
ಜೀವಿಗಳು ಅಂಗೀಕರಿಸಿದ ಭಕ್ತಿ ಸೇವೆಯ ಜೀವನವನ್ನು ಸ್ವೀಕರಿಸುವೆನು. ಈ ಕಟ್ಟುಪಾಡಿನ ಮೇಲೆ ಈ ಸಾಧ್ವಿ ಕನ್ಯೆಯನ್ನು ನನ್ನ ಹಿಡಿದುಕೊಳ್ಳುವೆನು. ಈ ಪ್ರಕ್ರಿಯೆಯನ್ನು ಭಗವಾನ್ ವಿಷ್ಣುವೇ ವರ್ಣಿಸಿದ್ದಾನೆ. ಇದು ಮಾತ್ಸರ್ಯರಹಿತವಾಗಿದೆ. ಆದ್ದರಿಂದ ಈಕೆ ನನ್ನ ದೇಹದಿಂದ ವೀರ್ಯವನ್ನು ಧರಿಸಿದ ಬಳಿಕ ನಾನು ಅತ್ಯಂತ ಪರಿಪೂರ್ಣರಾದ ಅಂಗೀಕರಿಸಿದ ಮನುಷ್ಯ ಜೀವಿಗಳು ಅಂಗೀಕರಿಸಿದ ಭಕ್ತಿ ಸೇವೆಯ ಜೀವನವನ್ನು ಸ್ವೀಕರಿಸುವೆನು. ಭಕ್ತಿ ಸೇವೆಯ ಜೀವನವನ್ನು ಮೇಲೆ ಈ ಕಟ್ಟುಪಾಡಿನ ಮೇಲೆ ಈ ಸಾಧ್ವಿ ಕನ್ಯೆಯನ್ನು ಒಪ್ಪಿಸಿಕೊಳ್ಳುವೆನು. ಈ ಪ್ರಕ್ರಿಯೆಯನ್ನು ಭಗವಾನ್ ವಿಷ್ಣುವೇ ವರ್ಣಿಸಿದ್ದಾನೆ. ಇದು ಮಾತ್ಸರ್ಯರಹಿತವಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಜಯಲಕ್ಷ್ಮಿ ಮಾತಾಜಿ. ಜಯಶ್ರೀ ಓದ್ತೇನೆ ಮಾತಾಜಿ ಪ್ರಭುಗಳೇ, ಓದ್ತೇನೆ. ಕರ್ದಮ ಮುನಿಯು ಸುಂದರ ಪತ್ನಿಯನ್ನು ಪಡೆಯಬೇಕೆಂಬ ತನ್ನ ಆಸೆಯನ್ನು ಸಾಮ್ರಾಟ್ ಸ್ವಯಂವಿನಲ್ಲಿ ವ್ಯಕ್ತಪಡಿಸಿದನು. ಆ ಸಾಮ್ರಾಟನ ಮಗಳನ್ನು ಮದುವೆಯಾಗಲು ಸಮ್ಮತಿಸಿದನು. ಕರ್ದಮ ಮುನಿಯು ಬ್ರಹ್ಮಚಾರಿಯಾಗಿ ಪೂರ್ಣ ಬ್ರಹ್ಮಚರ್ಯೆಯನ್ನು ಪಾಲಿಸುತ್ತಾ ಆಶ್ರಮದಲ್ಲಿದ್ದನು. ಅವನು ಮದುವೆಯಾಗಲು ಬಯಸಿದ್ದರೂ ಇಡೀ ಜೀವನ ಪರ್ಯಂತ ಗೃಹಸ್ಥನಾಗಿರಲು ಬಯಸಿರಲಿಲ್ಲ. ಏಕೆಂದರೆ ಅವನು ಮನುಷ್ಯ ಜೀವನದ ವೈದಿಕ ತತ್ವಗಳೊಂದಿಗೆ ಸಾಮರಸ್ಯವನ್ನು ಹೊಂದಿದ್ದನು. ವೈದಿಕ ತತ್ವಗಳ ಪ್ರಕಾರ ಮತ್ತು ಆಧ್ಯಾತ್ಮಿಕ ಗುಣಗಳ ಅಭಿವೃದ್ಧಿಗಾಗಿ ಬ್ರಹ್ಮಚರ್ಯದಲ್ಲಿ ಜೀವನದ ಮೊದಲ ಭಾಗವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಜೀವನದ ಮುಂದಿನ ಭಾಗದಲ್ಲಿ ಪತ್ನಿಯನ್ನು ಸ್ವೀಕರಿಸಬಹುದು, ಮಕ್ಕಳನ್ನು ಪಡೆಯಬಹುದು. ಆದರೆ ಬೆಕ್ಕು ನಾಯಿಗಳ ಹಾಗೆ ಮಕ್ಕಳನ್ನು ಪಡೆಯಬಾರದು. ದೇವೋತ್ತಮ ಪರಮಪುರುಷನ ವಾಗಬಲ್ಲ ಮಗುವನ್ನು ಪಡೆಯಲು ಕರ್ದಮ ಮುನಿಯು ಬಯಸಿದನು. ವಿಷ್ಣುವಿನ ಕರ್ತವ್ಯಗಳನ್ನು ಆಚರಿಸಬಲ್ಲ ಮಗುವನ್ನು ಪಡೆಯಬೇಕು. ಅನ್ಯಥಾ ಮಕ್ಕಳನ್ನು ಹಡೆಯುವ ಅಗತ್ಯವಿಲ್ಲ. ಉತ್ತಮ ಪಿತೃಗಳಿಂದ ಹುಟ್ಟಿದ 2 ಬಗೆಯ ಮಕ್ಕಳಿದ್ದಾರೆ. ಒಬ್ಬ ಕೃಷ್ಣ ಪ್ರಜ್ಞೆಯಲ್ಲಿ ತರಬೇತಿ ಪಡೆದವನು, ಆದ್ದರಿಂದ ಅವನು ಈ ಬದುಕಿನಲ್ಲಿ ಮಾಯೆಯ ಹಿಡಿತದಿಂದ ತಪ್ಪಿಸಿಕೊಳ್ಳಬಹುದು. ಇನ್ನೊಬ್ಬ ದೇವೋತ್ತಮ ಪರಮಪುರುಷನ ಕಿರಣವಾಗಿರುತ್ತಾನೆ. ಅವನು ಜೀವನದ ಅಂತಿಮ ಧ್ಯೇಯವನ್ನು ಜಗತ್ತಿಗೆ ಕಲಿಸಿಕೊಡುತ್ತಾನೆ. ಮುಂದಿನ ಅಧ್ಯಾಯಗಳಲ್ಲಿ ವರ್ಣಿಸಲಾಗುವಂತೆ ಕರ್ದಮ ಮುನಿಯು ಕಪಿಲನಂತ ಮಗನನ್ನು ಪಡೆದನು. ದೇವೋತ್ತಮ ಪುರುಷನ ಅವತಾರವಾದ ಕಪಿಲನು ಸಾಂಖ್ಯ ತತ್ವಶಾಸ್ತ್ರವನ್ನು ನಿರೂಪಿಸಿದನು. ಶ್ರೇಷ್ಠ ಗೃಹಸ್ಥರು ಭಗವಂತನ ಪ್ರತಿನಿಧಿಯನ್ನು ಕಳುಹಿಸುವಂತೆ ಅವನಲ್ಲಿ ಮೊರೆ ಇಡುತ್ತಾರೆ. ಆದ್ದರಿಂದ ಮಾನವ ಸಮಾಜದಲ್ಲಿ ಮಂಗಳಕರ ಕ್ಷಣವೊಂದು ಲಭಿಸಿತು. ಇದು ಮಕ್ಕಳನ್ನು ಪಡೆಯುವುದಕ್ಕೆ ಇರುವ ಒಂದು ಕಾರಣ. ಇನ್ನೊಂದು ಕಾರಣ, ಆ ಉನ್ನತ ಪ್ರಬೋಧ ಪಡೆದ ಪೋಷಕನು ಮಗುವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತರಬೇತಿಗೊಳಿಸಬಹುದು. ಆದ್ದರಿಂದ ಆ ಮಗು ಮತ್ತೆ ಈ ದುಃಖಮಯವಾದ ಜಗತ್ತಿಗೆ ಮರಳಿ ಬರಬೇಕಾದ ಅಗತ್ಯ ಇರುವುದಿಲ್ಲ. ತಮ್ಮಿಂದ ಹುಟ್ಟಿದ ಮಕ್ಕಳು ಮತ್ತೆ ತಾಯಿಯ ಗರ್ಭವನ್ನು ಸೇರದಂತೆ ಪೋಷಕರು ನೋಡಿಕೊಳ್ಳಬೇಕು. ಅದೇ ಜೀವನದಲ್ಲಿ ಮುಕ್ತಿ ಪಡೆಯುವಂತೆ ಮಗುವನ್ನು ತರಬೇತಿಗೊಳಿಸದಿದ್ದಲ್ಲಿ ವಿವಾಹ ಆಗುವ ಅಥವಾ ಮಕ್ಕಳನ್ನು ಪಡೆಯುವ ಅಗತ್ಯವಿಲ್ಲ. ಮಾನವ ಸಮಾಜವು ಸಾಮಾಜಿಕ ವ್ಯವಸ್ಥೆಯನ್ನು ವಿಚಲಿತಗೊಳಿಸಲಿಕ್ಕಾಗಿ ಬೆಕ್ಕು ನಾಯಿಗಳ ಹಾಗೆ ಮಕ್ಕಳನ್ನು ಹಡೆದರೆ ಈ ಕಲಿಯುಗದಲ್ಲಿರುವಂತೆ ಈ ಜಗತ್ತು ನರಕ ಸದೃಶವಾಗುತ್ತದೆ. ಈ ಯುಗದಲ್ಲಿ ಪೋಷಕರಾಗಲಿ ಮಕ್ಕಳಾಗಲಿ ತರಬೇತಿ ಪಡೆದವರಾಗಿಲ್ಲ. ಇಬ್ಬರೂ
ಸಮಾನರು. ಪಶು ಮಾನವರಾಗಿದ್ದಾರೆ. ಕೇವಲ ತಿನ್ನುತ್ತಾರೆ, ನಿದ್ರಿಸುತ್ತಾರೆ, ಮೈಥುನ ಮಾಡುತ್ತಾರೆ, ಕಾಪಾಡಿಕೊಳ್ಳುತ್ತಾರೆ ಮತ್ತು ತಮ್ಮ ಇಂದ್ರಿಯಗಳನ್ನು ತುಷ್ಟಿಗೊಳಿಸುತ್ತಾರೆ. ಸಾಮಾಜಿಕ ಬದುಕಿನಲ್ಲಿ ಆ ಅವ್ಯವಸ್ಥೆ ಮನುಷ್ಯ ಸಮಾಜಿಕ ಶಾಂತಿಯನ್ನು ತರಲಾರದು. ತನ್ನ ಬದುಕಿನುದ್ದಕ್ಕೂ ಈ ಕನ್ಯೆಯಾದ ದೇವಹೂತಿಯೊಂದಿಗೆ ಜೊತೆಗೂಡಿ ಇರಲಾರನೆಂದು ಕರ್ದಮ ಮುನಿ ಕೈ ಹಿಡಿಯುವುದಕ್ಕೆ ಮೊದಲೇ ವಿವರಿಸಿದನು. ಅವಳು ಮಗುವೊಂದನ್ನು ಪಡೆಯುವವರೆಗೆ ಮಾತ್ರ ಅವಳೊಂದಿಗೆ ಜೊತೆಗೂಡಿದ್ದನು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಉತ್ತಮ ಮಗುವನ್ನು ಪಡೆಯಲಿಕ್ಕಾಗಿ ಮಾತ್ರ ಲೈಂಗಿಕ ಜೀವನವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೇ ವಿನಃ ಬೇರೆ ಯಾವುದೇ ಉದ್ದೇಶಕ್ಕಾಗಿ ಅಲ್ಲ. ಭಗವಂತನ ಸೇವೆಗೆ ಪೂರ್ಣ ಭಕ್ತಿಯನ್ನು ತಳೆಯುವುದೇ ಮಾನವ ಜೀವನದ ವಿಶೇಷವಾದ ಉದ್ದೇಶ. ಅದೇ ಶ್ರೀ ಚೈತನ್ಯ ಮಹಾಪ್ರಭುಗಳ ದರ್ಶನ. ಉತ್ತಮ ಮಗುವನ್ನು ಪಡೆಯುವಲ್ಲಿ ತನ್ನ ಜವಾಬ್ದಾರಿಯನ್ನು ಪೂರೈಸಿದ ಬಳಿಕ ತಾನು ಸನ್ಯಾಸವನ್ನು ಸ್ವೀಕರಿಸಬೇಕು ಮತ್ತು ಪರಿಪೂರ್ಣಾತ್ಮಕ ಪರಮಹಂಸ ಸ್ಥಿತಿಯಲ್ಲಿ ಮಗ್ನನಾಗಬೇಕು. ಪರಮಹಂಸ ಅಂದರೆ ಪರಮಹಂಸ ಅಂದರೆ ಜೀವನದ ಅತ್ಯುನ್ನತವಾದ ಪರಿಪೂರ್ಣವಾದ ಉತ್ತುಂಗ ನೆಲೆ. ಸನ್ಯಾಸ ಜೀವನದಲ್ಲಿ 4 ಹಂತಗಳಿವೆ. ಪರಮಹಂಸವು ಅತ್ಯುನ್ನತ ಹಂತ. ಶ್ರೀಮದ್ ಭಾಗವತವನ್ನು ಪರಮಹಂಸ ಸಂಹಿತೆ ಅಂದರೆ ಅತ್ಯುನ್ನತ ಸ್ವರ್ಗದ ಮನುಷ್ಯ ಜೀವಿಗಳಿಗಾಗಿ ಇರುವ ಗ್ರಂಥ ಎಂದು ಕರೆಯಲಾಗಿದೆ. ಪರಮಹಂಸರು ಮಾತ್ಸರ್ಯ ಇಲ್ಲದವರು. ಬೇರೆ ಹಂತಗಳಲ್ಲಿ ಗೃಹಸ್ಥ ಜೀವನದ ಹಂತದಲ್ಲಿ ಕೂಡ ಸ್ಪರ್ಧೆ ಮತ್ತು ಮಾತ್ಸರ್ಯಗಳಿರುತ್ತವೆ. ಪರಮಹಂಸ ಸ್ಥಿತಿಯಲ್ಲಿ ಮನುಷ್ಯ ಜೀವಿಯ ಕ್ರಿಯೆಗಳು ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಕ್ತಿ ಸೇವೆಯಲ್ಲಿ ಪೂರ್ಣವಾಗಿ ತೊಡಗಿರುವುದರಿಂದ ಅಲ್ಲಿ ಮಾತ್ಸರ್ಯಕ್ಕೆ ಅವಕಾಶವೇ ಇಲ್ಲ. ಕರ್ದಮ ಮುನಿಯಂತೆ ಅದೇ ರೀತಿಯಲ್ಲಿ ಸುಮಾರು 100 ವರ್ಷಗಳ ಹಿಂದೆ ಠಾಕುರ ಭಕ್ತಿ ವಿನೋದರು ಕೂಡ ಚೈತನ್ಯ ಮಹಾಪ್ರಭುಗಳ ದರ್ಶನ ಮತ್ತು ಬೋಧನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಉಪದೇಶಿಸಬಲ್ಲ ಮಗಳನ್ನು ಪಡೆಯಲು ಬಯಸಿದ್ದರು. ಅವರು ಭಗವಂತನಲ್ಲಿ ಮೊರೆ ಇಟ್ಟಿದ್ದರಿಂದ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರನ್ನು ತಮ್ಮ ಮಗನಾಗಿ ಪಡೆದರು. ಭಕ್ತಿ ಸಿದ್ಧಾಂತ ಗೋಸ್ವಾಮಿಯವರು ಈ ಕಾಲದಲ್ಲೂ ತಮ್ಮ ಅಧಿಕೃತ ಶಿಷ್ಯರ ಮೂಲಕ ಜಗತ್ತಿನಾದ್ಯಂತ ಶ್ರೀ ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನು ಉಪದೇಶಿಸುತ್ತಿದ್ದಾರೆ. ಧನ್ಯವಾದಗಳು ಗುರುಜಿ, ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು, ಕೃತಜ್ಞತೆಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ದೊಡ್ಡ ಭಾವಾರ್ಥ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇಲ್ಲಿ ಕರ್ದಮ ಮುನಿಗಳು ಸ್ವಯಂಭೂಮನು ಮಗಳಾದ ದೇವತೆಯನ್ನು ಸ್ವೀಕರಿಸುತ್ತಿದ್ದಾರೆ. ಸೊ ಸ್ವಯಂಭೂಮನು ಅವರ ಆಫರ್, ಅವರ ಇದು ಬೇಡಿಕೆಗೆ ಸ್ವೀಕರಿಸಿ, ಅದರ ಒಂದು ಕಂಡೀಷನ್. ಏನು ಕಂಡೀಷನ್ ಇದು? ನಾನು ಸಂಪೂರ್ಣ ಜೀವನಾದ್ಯಂತ ನಾನು ದೇವಹೂತಿಯ ಜವಾಬ್ದಾರಿಯನ್ನು ಸ್ವೀಕರಿಸಿ ಅಂತ ಅಲ್ಲ.
ಯಾಕಂದರೆ ವೈದಿಕ ಕಾಲ. ನಮ್ಮ ವರ್ಣಾಶ್ರಮ ಧರ್ಮ ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸೊ 4 ಕೂಡ. ಸೊ ಬ್ರಹ್ಮಚರ್ಯ 100 ವರ್ಷ ಅಂತ ಹೆಚ್ಚಿಗೆ ಹೇಳಿದ್ರೆ ಒಬ್ಬ ಜೀವಾವಧಿ. 25 ವರ್ಷ ಬ್ರಹ್ಮಚರ್ಯ ಜೀವನ, ವಿದ್ಯಾರ್ಥಿ ಜೀವನ. ಅಲ್ಲಿ ಮನಸ್ಸು ಇಂದ್ರಿಯಗಳನ್ನು ನಿಗ್ರಹಿಸಿ ಭಗವಂತನ ಮೇಲೆ ಮನಸ್ಸಿಡೋ ಒಂದು ಅಭ್ಯಾಸ, ತರಬೇತಿ. ನಂತರ ಇನ್ನೊಂದು 25 ವರ್ಷ ಅಂತ ಹೇಳಿದ್ರೆ ಗೃಹಸ್ಥ ಜೀವನ. ಸೊ ನಂತರ ಇನ್ನು 25, 3ನೇ ಭಾಗ ವಾನಪ್ರಸ್ಥ, ಕೊನೆಯ 25 ವರ್ಷ ಸನ್ಯಾಸ. ಸೊ ಇದು ವರ್ಣಾಶ್ರಮ ಧರ್ಮ. ಇದು ಭಗವಂತನೇ ಕೊಟ್ಟಿರುವ ಇದು ನಮ್ಮ ಧರ್ಮ. ಸೊ ಹಿಂದೂ ಧರ್ಮ ಅಂತ ಇವತ್ತು ನಾವು ಕರಿತೇವೆ. ಆದರೆ ಹಿಂದೂ ಧರ್ಮ ನಿಜವಾಗ್ಲೂ ಅಂದರೆ ವರ್ಣಾಶ್ರಮ ಧರ್ಮ. ಸೊ ಈ ರೀತಿಯ ಕಟ್ಟುನಿಟ್ಟಾದ ಅಭ್ಯಾಸ. ಸೊ ಇಲ್ಲಿ ಕರ್ದಮುನಿ ಅದೇ ರೀತಿಯಲ್ಲಿ ಹೇಳ್ತಾ ಇರೋದು. ಸೊ ನಾನು ಅದು ಇನ್ನೂ ಬೇಗನೆ ಅವ್ರು ಇನ್ನೂ ಅಷ್ಟು ವರ್ಷಗಳು ಗೊತ್ತಿಲ್ಲ, ಅದು ಬೇರೆ ಸಮಯ, ಸತ್ಯಯುಗ ಇದು. ಬಟ್ ನೀವೇ ಆದರೂ ಕೂಡ ಅವ್ರು ಹೇಳ್ತಾರೆ ಹೆಚ್ಚು ಕಡಿಮೆ ಅವ್ರು ಹೇಳ್ತಾ ಇರೋದು. ಇವರು ನಾನಿವರಿಗೆ ಸತ ಒಂದು ಗಂಡನ ಒಂದು ಜವಾಬ್ದಾರಿ. ಸೊ ಹೆಂಡತಿಗೆ ಒಂದು ನೆಕ್ಸ್ಟ್ ಸಂತಾನ ಅವ್ರಿಗೆ ಅನುಗ್ರಹಿಸಬೇಕು. ಸೊ ಇವ್ರು ಹೇಳ್ತಾರೆ, ನಾನು ಅದು ಮಾಡಿದ ತಕ್ಷಣವೇ ನಂತರ ನಾನು ಮಾಡಿದ್ದೆ. ನೆಕ್ಸ್ಟ್ ಅವರು ವಯಸ್ಕರಾಗಿ ಅವರು ಆ ತಾಯಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಸೊ ವೈದಿಕ ಕಾಲದಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಾ ಇತ್ತು. ಹೆಂಗಸರಿಗೆ ಮೊದಲಿಗೆ ತಂದೆಯ ರಕ್ಷಣೆ ಇರ್ತಾ ಇತ್ತು, ತಂದೆಯ ನಂತರ ಗಂಡನ ರಕ್ಷಣೆ ಇರ್ತಾ ಇತ್ತು, ನಂತರ ಗಂಡನ ನಂತರ ಮಕ್ಕಳ ರಕ್ಷಣೆ ಇರ್ತಾ ಇತ್ತು. ಸೊ ಅವರಿಗೆ ವಾನಪ್ರಸ್ಥ ಜೀವನ, ಸನ್ಯಾಸ ಜೀವನ ಅಗತ್ಯ ಇಲ್ಲ ಅವರಿಗೆ. ಸೊ ವನಪ್ರಸ್ಥ ಒಂದು ರೀತಿಯಲ್ಲಿ ಹೋಗ್ತಾ ಇದ್ರು ಅವರೊಟ್ಟಿಗೆ ಥರ ತೀರ್ಥಯಾತ್ರೆ ಮಾಡ್ಬೋದಿತ್ತು. ಮತ್ತೆ ನಂತರ ಸನ್ಯಾಸ ಜೀವನ ಅಗತ್ಯ ಇಲ್ಲ. ಸೊ ಹಾಗೆ ಇಲ್ಲಿ ಕರ್ದಮುನಿ ಸೊ ಅವರು ಹೇಳ್ತಾರೆ, ನಾನು ಆ ಸನ್ಯಾಸತ್ವವನ್ನು ಸ್ವೀಕರಿಸ್ತೇನೆ. ಅದರಲ್ಲೂ ಸನ್ಯಾಸತ್ವದಲ್ಲೂ ಕೂಡ ಪರಮಹಂಸ ತುಂಬ ಉನ್ನತವಾದ ಮಟ್ಟ. ಸೊ ಅದನ್ನು ತಲುಪಿ ಅದು ಅಭ್ಯಾಸ, ಆ ನೆಲೆಯಲ್ಲಿ ನಾನು ಭಗವಂತನ ಧ್ಯಾನ ಮಾಡ್ತೇನೆ ಅಂತ ಹೇಳ್ತಾರೆ. ಯಾಕಂದರೆ ಆಗಲೇ ಅವರು ಭಗವಂತನ ನೋಡಿ ಆಯಿತು. ಅವರು ತೀವ್ರ ತಪಸ್ಸೆ, ಬ್ರಹ್ಮಚರ್ಯ ಜೀವನದಲ್ಲೇ ಭಗವಂತನು ಅವರಿಗೆ ಕಾಣಿಸಿಕೊಂಡು ಅವರ ತಪಸ್ಸೆ, ಅವರ ಭಕ್ತಿಗೆ ಭಗವಂತನು ಮೆಚ್ಚಿ ಸೊ ಆಗಲೇ ಅವರಿಗೆ ಅನುಗ್ರಹಿಸಿದ್ದಾನೆ ಭಗವಂತನೇ ಅವರ ಮಗನಾಗಿ ಬರೋ ಇದು ಕೂಡ ಆಗಲೇ ಹೇಳಿದ್ದಾರೆ. ನಾನೇ ನಿನ್ನ ಮಗನಾಗಿ ಬರ್ತೇನೆ, ನೀನು ಗೃಹಸ್ಥ ಜೀವನ ಪ್ರವೇಶಿಸ್ತಾ ಇದೆಯಾ, ನಾನೇ ನಿನ್ನ ಮಗನಾಗ್ತೇನೆ ಅಂತ ಇವಾಗ ಅವರ ತಂದೆಯನ್ನು ಕೂಡ ಕರ್ದಮುನಿಯಾಗಿ ಸ್ವೀಕರಿಸ್ತಾ ಇದ್ದಾರೆ ಭಗವಂತ. ಸೊ ಇವರು ಹೇಳ್ತಾ ಇರೋದು, ನಾನು ಈಗ ಅದಾಗಿದ್ದ ತಕ್ಷಣವೇ ನಾನು ನಂತರ ಹೋಗ್ತೇನೆ ಅಂತ ಹೇಳ್ತಾರೆ. ಸೊ ಶ್ರೀಲ ಪ್ರಭುಪಾದರು ನಮಗೆ ಭಾವಾರ್ಥದಲ್ಲಿ ಈ ಗೃಹಸ್ಥ ಜೀವನದಲ್ಲಿ ಭಕ್ತರಾದವರು 2 ರೀತಿಯ ಇದೆ ಮಕ್ಕಳನ್ನು ಅವರು ಪಡಿಬೇಕು ಅಂತ ಕೇಳ್ತಾರೆ. 2 ರೀತಿಯ ಅಂದರೆ ಒಂದು ಬರುವ ಅವ್ರ ಮಕ್ಕಳು ಇದೇ ಅವರ ಅಂತಿಮ ಜನ್ಮ, ಮತ್ತೆ ಅವರು ಇನ್ನೊಂದು ಜನ್ಮವನ್ನು ಈ ಭೌತಿಕ ಜಗತ್ತಿನಲ್ಲಿ ಪಡಿಬಾರ್ದು. ದುಃಖಾಲಯಂ ಅಶಾಶ್ವತ, ಈ ಜಗತ್ತು ದುಃಖಮಯವಾದ ಅಶಾಶ್ವತವಾದ ಪ್ರದೇಶ. ಸೊ ಇಲ್ಲಿ ಮನುಷ್ಯ ಜನ್ಮ ನಾವು ಬಂದಿದ್ದೇವೆ ಅಂದರೆ ಲಬ್ಧಾ ಸುದುರ್ಲಭಂ ಬಹುಸಂಭವ ಅಂತ ಎಷ್ಟೆಷ್ಟೋ ಜನ್ಮಗಳು, ಎಷ್ಟೆಷ್ಟು ಕೋಟಿಯಂತರ ವರ್ಷಗಳು ಇದರ ನಂತರ ನಮಗೆ ಲಭಿಸುವಂಥದ್ದು. ಸೊ ಹೀಗೆ ಮನುಷ್ಯ ರೂಪದಲ್ಲಿ ನಮ್ಮ ಕುಟುಂಬದಲ್ಲಿ ಹುಟ್ಟುವ ಒಂದು ನೆಕ್ಸ್ಟ್ ಪೀಳಿಗೆ, ಸೊ ಅವರದು ಅದೇ ಅಂತಿಮ ಜನ್ಮ, ಮತ್ತೆ ಅವರಿಗೆ ಭೌತಿಕ ಜಗತ್ತಿನಲ್ಲಿ ಇದರಲ್ಲಿ ಬರಬಾರ್ದು. ಸೊ ಈ ಉದ್ದೇಶವಾಗಿ ತಂದೆ ತಾಯಂದಿರು ಅವರು ಮಕ್ಕಳನ್ನು ತರಬೇತಿ ಪಡಿಸಬೇಕು. ಅದಕ್ಕಾಗಿ ಅವರು ಮಕ್ಕಳನ್ನು ಹುಟ್ಟಿಸ್ಬೇಕು. ಸೊ ಇದು ಕೇವಲ ಇದು ತಂದೆ ತಾಯಿಯರ ಹೊಣೆಗಾರಿಕೆ, ಜವಾಬ್ದಾರಿ ಅಂತಲ್ಲ. ಭಾಗವತ ಹೇಳೋದು, ಗುರು ನ ಸಸ್ಯಾತ್, ಜನನೀ ನ ಸಸ್ಯಾತ್, ಪಿತಾ ನ ಸಸ್ಯಾತ್, ನಮೋಚಯೇತ್ ಯಾ ಸಮುಪೇತ ಮೃತ್ಯು. ಸೊ ಹೇಳೋದು, ಇದು ತಂದೆಗೆ ಜವಾಬ್ದಾರಿ, ತಾಯಿಯ ಜವಾಬ್ದಾರಿ, ಗುರುವಿನ ಜವಾಬ್ದಾರಿ. ಹಾಗೆ ಹಿಂದೆ ಕಾಲದಲ್ಲಿ ರಾಜರು ಇರ್ತಾ ಇದ್ರು, ಅವರು ಕೂಡ ಜವಾಬ್ದಾರಿ. ಯಾರ್ಯಾರು ಈ ರೀತಿ ಒಂದು ಲೀಡರ್, ಸಮಾಜದಲ್ಲಿ ಒಂದು ನಾಯಕರಾಗಿ ಅವರ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ, ಅವರು ಏನು ಜವಾಬ್ದಾರಿ ವಹಿಸಬೇಕು ಅಂದರೆ ಅವರು
ಅವರ ಮೇಲೆ ಅವಲಂಬಿಸಿರುವ ವ್ಯಕ್ತಿಗಳು, ಗುರುವಿಗೆ ಶಿಷ್ಯರು, ಹಾಗೆ ತಂದೆ ತಾಯರಿಗೆ ಮಕ್ಕಳು, ಮತ್ತೆ ರಾಜನಿಗೆ ಪ್ರಜೆಗಳು, ಸಮಾಜ ನಾಯಕನಿಗೆ. ಸೊ ಈ ರೀತಿ ಯಾರ್ಯಾರು ಈ ಇದ್ದಾರೆ ಒಂದು ಜವಾಬ್ದಾರಿ ಸ್ಥಿತಿಯಲ್ಲಿ, ಇದರೊಂದು ಪೊಸಿಷನ್, ಒಂದು ಪದವಿಯಲ್ಲಿದ್ದಾರೆ, ಅವರ ಜವಾಬ್ದಾರಿ ಅಂದ್ರೆ ಏನಂದ್ರೆ ಮಾನವ ಮನುಷ್ಯ ಸಮಾಜದಲ್ಲಿ ಅವರನ್ನು ಅವಲಂಬಿಸಿರುವ ಇವರನ್ನು ಯಾವ ರೀತಿಯಲ್ಲಿ ಅವರ ಮಾರ್ಗದರ್ಶನ ಮಾಡಬೇಕು ಅಂದ್ರೆ, ಅವರು ಭಕ್ತಿ ಸೇವೆಯಲ್ಲಿ ಅವರು ಪರಿಪೂರ್ಣರಾಗಿ ಅವರು ಭಗವದ್ಧಾಮವನ್ನು ಈ ಜನ್ಮದಲ್ಲೇ ಈ ಅಂತಿಮ ಇದರಲ್ಲಿ ಪಡಿಬೇಕು. ಮತ್ತೆ ಇನ್ನೊಂದು ಅವರು ಈ ಕರ್ಮಬಂಧನದಿಂದ ಮುಕ್ತರಾಗಿ ಅವರು ಆಗ್ಬೇಕು. ಕರ್ಮ ಚಕ್ರದಲ್ಲಿ ಮತ್ತೆ ಸಿಕ್ಕಿ ಮತ್ತೆ ಪುನರಪಿ ಜನನಂ ಪುನರಪಿ ಮರಣ ಇಲ್ಲ, ಸಾಕು, ಈ ಬಿಸ್ನೆಸ್ ಸಾಕು, ಈ ಒಂದು ಇದು ನಾವು ಮಾಡಿ 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 ಇದಕ್ಕೆ ಅಂತ್ಯವೇ ಇಲ್ಲ. ನಮ್ಮ ಪುಸ್ತಕಗಳು ನಮ್ಮ ಮೇಲೆ ಬರೆದ್ರೆ, ನಮ್ಮ ಚರಿತ್ರೆ ಬರೆದ್ರೆ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಭೌತಿಕ ಜಗತ್ತಿನಲ್ಲಿ. ಇವಾಗ ನಾವು ಬರಿತೇವೆ ಯಾವುದು ಬಯೋಗ್ರಫಿ, ಆಟೋಬಯೋಗ್ರಫಿ ಅಂತ ನಮ್ಮ ಬಗ್ಗೆ ಇಲ್ಲ ನಮ್ಮ ಬಗ್ಗೆ ಇನ್ನೊಬ್ರು ಬರೆಯೋದು. ಸೊ ಬರೆದ್ರೆ ಈ ಜನ್ಮದಲ್ಲಿ ಎಷ್ಟೋ ಆಗಿದೆ, ಇನ್ನ ಜನ್ಮದಲ್ಲಿ ಇನ್ನೇನೋ ಅಷ್ಟು ಮಾಡಿದ್ದೇವೆ, ಇನ್ನೆಷ್ಟು ಜನ್ಮದಲ್ಲಿ ಇನ್ನೆಷ್ಟೋ ಮಾಡಿದೆ, ಎಲ್ಲ ಇದೆ, ಲೆಕ್ಕಾಚಾರ ಇದೆ. ಹೇಳ್ತಾರೆ ಚಿತ್ರಗುಪ್ತ ಯಮರಾಜನ ಹತ್ರ ಹೋದ್ರೆ ಕಂಪ್ಲೀಟ್ ಪಟ್ಟಿ ಇದೆ. ನಾವು ಹೋದ್ರೆ ನಮ್ಮದು ಫುಲ್ಲು ನಮ್ಮ ಜೀವನದಲ್ಲಿ ನಾವೇನೇನು ಮಾಡಿದ್ವಿ ಪ್ರತಿಯೊಂದು ಕೂಡ ಅವರು ಎಲ್ಲ ಒಂದೊಂದು ಎಲ್ಲ ಒಂದು ಪಾಯಿಂಟ್ ಒಂದು ಮಿಸ್ ಮಾಡಿದೆ ಎಲ್ಲ ಚರಿತ್ರೆ ಇದೆ, ಎಲ್ಲಾನು ಎಲ್ಲ. ಹೀಗೆ ನಮ್ಮದು ಎಲ್ಲ ಈ ಎಷ್ಟೆಷ್ಟು ಜನ್ಮಗಳು ಎಷ್ಟೆಷ್ಟು ನೋಡ್ತಾ ಇದ್ರೆ ಅದಕ್ಕೆ ಆ ಚರಿತ್ರೆಗೆ ಅದಕ್ಕೆ ಒಂದೊಂದು ಎನ್ಸೈಕ್ಲೋಪೀಡಿಯಾ, ಒಬ್ಬೊಬ್ರದ್ದು ವೇದಿಕೆ ಒಂದು ಎನ್ಸೈಕ್ಲೋಪೀಡಿಯಾ ಅಂತೇನು ಹೇಳ್ತೇವೆ, ಈ ಥರ ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ, ಇನ್ನೊಂದು ಎನ್ಸೈಕ್ಲೋಪೀಡಿಯಾ, ಆ ಥರ ಒಬ್ಬೊಬ್ರದ್ದು ನಾವು ಮಾಡ್ಬೋದು. ಅನಾದಿ ಕರ್ಮ ಫಲೆ ಪಡಿ ಭವಾರ್ಣವ ಜಲೆ. ಅನಾದಿ ನಮ್ಮ ಈ ಭೌತಿಕ ಜಗತ್ತಿನಲ್ಲಿ ನಮ್ಮ ಚರಿತ್ರೆ, ನಮ್ಮ ಅಡ್ವೆಂಚರ್, ನಮ್ಮ ಇದು ಎಷ್ಟು ಏನು ಅಡ್ವೆಂಚರ್ ಏನೂ ಇಲ್ಲ. ಪ್ರತಿ ಜನ್ಮ ನಾವು ಇಂದ್ರಿಯ ಸುಖದಲ್ಲಿ ಮಗ್ನರಾಗಿದ್ದೀವಿ ಅಷ್ಟೇ. ಇದ್ರ ರೀತಿಯಿಂದ ನನಗೆ ಆನಂದ ಸಿಗುತ್ತೆ, ಆ ರೀತಿಯಿಂದ ಆನಂದ ಸಿಗುತ್ತೆ, ಈ ಪ್ಲಾನಿಂದ ಆನಂದ ಸಿಗುತ್ತೆ, ಆ ಪ್ಲಾನ್ ಮಾಡಿದ್ರೆ ಆನಂದ ಸಿಗುತ್ತೆ ಅಂತ ಪ್ರತಿಯೊಬ್ಬರು ನಾವು ಜನ್ಮ 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 ಇದೇ ಪ್ಲಾನ್ ಮಾಡೋದು. ಭೌತಿಕ ಜಗತ್ತಿನಲ್ಲಿ ಇಂದ್ರಿಯಗಳ ಸುಖದಲ್ಲಿ ಹೇಗೆ ನಾವು ಆನಂದ ಪಡ್ತೇವೆ, ಈ ರೀತಿಯಲ್ಲಿ ಆಗೋದು. ಸೊ ಹಾಗೆ ನಮಗೆ ಈ ಜನ್ಮದಲ್ಲಿ ಸಾಕು, ಕಾಮಾದಿನಾಂ ಕಥಿನ ಕಥಿದ ಪಾಲಿತ ದುರ್ನಿದೇಶ. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವುಗಳನ್ನು ನಾನು ಜನ್ಮ 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 ಸೇವೆ ಮಾಡಿದೆ. ಈ ಜನ್ಮದಲ್ಲೂ ಹಿಂದೆ ಜನ್ಮದಲ್ಲೂ ಪ್ರತಿ ಜನ್ಮದಲ್ಲಿ ಇದೆ. ಹೊಸ ನನ್ನ ಪುಸ್ತಕ ಸ್ಟಾರ್ಟ್ ಆಗುತ್ತೆ, ಹೊಸ ಚರಿತ್ರೆ, ಹೊಸ ಜನನ, ಹೊಸ ಕಾರ್ಯಗಳು, ಹೊಸ ಇದು. ಸೊ ಸೇಮ್ ಕಾಮ, ಕ್ರೋಧ ಇದು ನಾನು ಇದಕ್ಕೆ ಒಂದು ಕೊನೆಯೇ ಇಲ್ಲದಾಗಿ ನಾನು ಜನ್ಮ ಜನ್ಮಾಂತರ ಸೇವೆ ಮಾಡ್ತಾ ಇದ್ದೇನೆ. ಸೊ ಈ ರೀತಿ ನಾನು ಮಾಡ್ತಾ ಇದ್ದೇನೆ. ಸೊ ಇದನ್ನು ಸಾಕು, ಈ ಜನ್ಮದಲ್ಲಿ ಸಾಕು. ಕಾಮಾದಿನಾಂ ಕಥಿನ ಕಥಿದ ಪಾಲಿತ ಇದನ್ನು ತುಂಬಾ ಪಾಲನೆ ಮಾಡಿದ್ದೆ ನಾನು. ಈ ನಿರ್ದೇಶನಗಳನ್ನು ತುಂಬಾ ಎಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದೆ. ಅಂದ್ರೆ ನನ್ನ ಇಂದ್ರಿಯಗಳು ಹೇಗೆ ಎಳೆಯುತ್ತೆ, ನನ್ನ ಮನಸ್ಸು ಹೇಗೆ ಎಳೆಯುತ್ತೆ, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು, ಇಂದ್ರಿಯ ವಸ್ತುಗಳು, ಆದರೆ ಹಿಂದೆ ನಾನು ಇದು ಇಲ್ಲದೆ ನಾನು ಸೇವೆ ಮಾಡಿದ್ದೆ. ಇದರ ಸೇವೆ ನಿರಂತರವಾಗಿ ಸೇವೆ ಮಾಡಿದ್ದೆ. ಅಂದ್ರೆ ನಾವೆಲ್ಲರೂ ಗೋದಾಸರು. ಆದರೆ ಇದಲ್ಲ ನಮ್ಮ ಉದ್ದೇಶ. ನಮ್ಮ ಉದ್ದೇಶ ಏನಂದ್ರೆ ನಾವು ಗೋಸ್ವಾಮಿ. ಈ ಇಂದ್ರಿಯಗಳನ್ನು ನಿಗ್ರಹಿಸಿ ನಾವು ಹೇಗೆ ನಿಗ್ರಹಿಸಕ್ಕೆ ಸಾಧ್ಯ? ಭಗವಂತನ ಸೇವೆ. ಈ ಇಂದ್ರಿಯಗಳನ್ನು ಕೃಷ್ಣ ಸೇವೆ ತೋರಿಸ್ಬೇಕು. ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಋಷಿಕ ಅಂದ್ರೆ ಇಂದ್ರಿಯಗಳು. ಋಷಿಕ ಬೇರೆ ಬೇರೆ ಪದಗಳು ಸಂಸ್ಕೃತದಲ್ಲಿ. ಸೊ ಈ ಇಂದ್ರಿಯಗಳು ನಮ್ಮದೇನಿದೆ, ಇದು ಈ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇದು ನನ್ನದಲ್ಲ, ಇದು ಕೃಷ್ಣನದು. ಅದಕ್ಕೆ ಕೃಷ್ಣನ ಒಂದು ಹೆಸರು ಋಷಿಕೇಶ, ಇಂದ್ರಿಯಗಳ ಒಡೆಯ. ಈ ಸಂಪೂರ್ಣ ಜಗತ್ತಿನ ಒಡೆಯ, ಈ ಸಂಪೂರ್ಣ ನನ್ನ ಇಂದ್ರಿಯಗಳ ಒಡೆಯ. ಇಂದ್ರಿಯಗಳು ನನ್ನ ಸ್ವಾರ್ಥಕ್ಕೆ ನಾನು ಉಪಯೋಗಿಸಿದೆ, ಈಗ ಸಾಕು. ಇಂದ್ರಿಯಗಳನ್ನು ನಾನು ಕೃಷ್ಣನ ಸಂತೋಷಕ್ಕೆ ಉಪಯೋಗಿಸ್ತೇನೆ. ನನಗೇನು ಇಂದ್ರಿಯಗಳಿದೆ, ಕರ್ಮೇಂದ್ರಿಯಗಳಿದೆ, ಜ್ಞಾನ ಇಂದ್ರಿಯಗಳಿದೆ, ಇದೆಲ್ಲವೂ ಕೂಡ ಇಂದ್ರಿಯ ಮಾಲೀಕನ, ಇಂದ್ರಿಯ ಒಡೆಯನಾದ ಕೃಷ್ಣನನ್ನು ಸೇವಿಸ್ತೇನೆ. ಸೊ ಇದರಲ್ಲಿ ನಾವು ತರಬೇತಿಗೊಳ್ಬೇಕು. ಸೊ ಇದರನ್ನು ನಾವು ತರಬೇತಿಗೊಳ್ಬೇಕು. ಭಾರತ ಭೂಮಿತೆ ಮನುಷ್ಯ ಜನ್ಮ ಯಾರ್ ಜನ್ಮ ಸಾರ್ಥಕರಿ ಕರಪರೋಪಕಾರ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ ನಮಗೆ ಹೇಳ್ತಾ ಇರೋದು, ಭಾರತ ಭೂಮಿಯಲ್ಲಿ ನಾವು ಇದು ಹುಟ್ಟುತ್ತಾ ಇದ್ದೇವೆ. ಸೊ ಇದು ತುಂಬಾ ಸುಲಭವಾಗಿ ನಮ್ಗೆ ಈ ಜ್ಞಾನ ಪ್ರಾಪ್ತಿ ಆಗ್ತಾ ಇದೆ. ಇದನ್ನು ಹಿಂದೆ ಅಭ್ಯಾಸ ಮಾಡಿದ ಎಷ್ಟೋ ಬಹು ಜ್ಞಾನ ತಪಸ್ಸ ಪೂತ ಮದ್ಭಾವ ಮಾತ್ರ ಆಗತ್ತ ವೀತರಾಗ ಭಯಕ್ರೋಧ ಮನ್ಮಯ ಮಾಮುಪಾಶ್ರಿತ. ಸೊ ಕೃಷ್ಣ ಗೀತೆಯಲ್ಲಿ ಹೇಳೋದು, ಎಷ್ಟೋ ಜನ ಹಿಂದೆ ಇದನ್ನು ಅಭ್ಯಾಸ ಮಾಡಿದ್ದಾರೆ.
ಈ ಭಕ್ತಿಯ ಮಾರ್ಗದಲ್ಲಿ ಎಷ್ಟೋ ಜನ, ಒಬ್ಬರು ಇಬ್ಬರು ಅಲ್ಲ, ಇದು ಲಕ್ಷಾಂತರ, ಸಾವಿರಾರು, ಕೋಟಿಯಂತರ ಜನ ಇಲ್ಲಿ ಜೀವಿಗಳು ಇದನ್ನು ಅಭ್ಯಾಸ ಮಾಡಿ ಇದರಲ್ಲಿ ಪರಿಪೂರ್ಣತೆ ಪಡೆದಿದ್ದಾರೆ. ನಾವು ಈ ಥರ ಇದು ಹೊಸ ಮಾರ್ಗ ಅಲ್ಲ. ಇದು ವಿತ ರಾಗ, ಭಯ, ಕ್ರೋಧ. ರಾಗ ಈ ಭೌತಿಕ ಇದಗಳನ್ನು ಬಿಟ್ಟು ಭಯ, ಭೌತಿಕ ಜಗತ್ತಲ್ಲಿ ಭಯ, ಪ್ರತಿ ಕ್ಷಣ ಏನಾಗುತ್ತೆ, ಏನಾಗ್ಬೋದು. ವಿತ ರಾಗ, ಭಯ, ಕ್ರೋಧ. ಕ್ರೋಧ ನಮಗೆ ನಮ್ಮ ಕಾಮ ಪೂರೈಕೆಯಾದ ಕೋಪ ಬರುತ್ತೆ, ನಮಗೆ ಕ್ರೋಧ ಬರುತ್ತೆ ನಮಗೆ. ಸೊ ರಾಗ, ವೀತರಾಗ, ಭಯ, ಕ್ರೋಧ. ಮನ್ಮಯ ಮಾಮುಪಾಶ್ರಿತ. ಸೊ ಕೃಷ್ಣ ಹೇಳೋದು, ನನ್ನ ಆಶ್ರಯ, ನೀವು ನನ್ನ ಆಶ್ರಯ ಪಡೆದು ಎಷ್ಟೋ ಜನ, ಬಹವೋ ಬಹಳ ಜನ ಜ್ಞಾನ ತಪಸ್ಸ, ಈ ಜ್ಞಾನದಿಂದ ಈ ತಪಸ್ಸೆ, ಭಗವಂತನ ಪಡೆಯುವ ಒಂದು ತಪಸ್ಸೆ ಭಕ್ತಿ ಮಾರ್ಗದಲ್ಲಿ ಬಹು ಜ್ಞಾನ ತಪಸ್ಸ ಪೂತ ಪರಿಶುದ್ಧರಾಗಿ ಮದ್ಭಾವಮಾಗತಃ, ನನ್ನದೇ ಆದ ಒಂದು ರೀತಿಯ ಒಂದು ಅಸ್ತಿತ್ವವನ್ನು ಪಡಿತಾ ಇದ್ದಾರೆ. ಕೃಷ್ಣನು ಸಚ್ಚಿದಾನಂದ ಸ್ವರೂಪ, ನಾವು ಕೂಡ ಅವನ ಅಂಶವಾದ್ದರಿಂದ ನಾವು ಕೂಡ ಅದೇ ರೀತಿ ಆಧ್ಯಾತ್ಮಿಕ ಕಿಡಿ. ನಾವು ಭೌತಿಕವಾದ ವಸ್ತು ಅಲ್ಲ, ಭೌತಿಕ ವಸ್ತುಗೆ ನಮಗೆ ಏನು ಕೂಡ ಸಂಬಂಧ ಇಲ್ಲ. ಸೊ ಕೃಷ್ಣ ಹೇಳ್ತಾ ಇರೋದು ಇದು ನಾವು ಅಭ್ಯಾಸ ಮಾಡಬೇಕು. ಅದೇ ರೀತಿ ಮತ್ತೆ ಇದನ್ನ ಬೇರೆಯವರು ಕೂಡ ತಗೊಳ್ಬೇಕು. ಚೈತನ್ಯ ಮಹಾಪ್ರಭು ಆಜ್ಞೆ, ಆದೇಶ, ಇದು ಬೇರೆಯವ್ರಿಗೂ ಇದು ಕೊಡಬೇಕು. ಮೊದಲನೇ ನಾವು ಅಭ್ಯಾಸ ಮಾಡಬೇಕು, ಮೊದಲು ನಾವು ಅಭ್ಯಾಸ, ಮತ್ತೆ ನಾವು ಅದನ್ನ, ಈಗ ನನ್ನ ಹತ್ರ ಇದ್ದ ಇನ್ನೊಬ್ರು ನಾನು ಕೊಡ್ಬೋದು, ನನ್ನ ಹತ್ರ ಇಲ್ಲ ನಾನು ಏನು ಕೊಡೋಕ್ಕಾಗುತ್ತೆ. ಯಾರ ಹತ್ರ ಆದ್ರೂ ನೀವು ಹೋದ್ರೆ, ನೀವು ಯಾರಾದರೂ ಒಬ್ಬರಿಗೆ ನನಗೆ ಸ್ವಲ್ಪ ಸಹಾಯ ಮಾಡಿ, ಹಣ ಸಹಾಯ ಮಾಡಿ ಅಂತ ಕೇಳಿದ್ರೆ, ಆ ವ್ಯಕ್ತಿಯಲ್ಲಿ ಹಣ ಇದ್ರೆ ನೀವು ಹಣ ಕೊಡ್ಬೋದು. ಆ ವ್ಯಕ್ತಿ ಹತ್ರ ಹಣ ಇಲ್ಲ ಅಂದ್ರೆ ಆ ವ್ಯಕ್ತಿ ನಿಮ್ಗೆ ಏನು ಕೊಡೋದು? ಆ ವ್ಯಕ್ತಿನೇ ಕಷ್ಟದಲ್ಲಿದ್ದು, ಆ ವ್ಯಕ್ತಿಯಲ್ಲೇ ಒಂದು ಬಡಪಾಯಿ ಆಗಿದ್ರೆ ನಿಮ್ಗೆ ಕೊಡೋಕ್ಕಾಗುತ್ತೆ, ಆಗೋದಿಲ್ಲ. ಸೊ ಅದೇ ರೀತಿಯಲ್ಲಿ ನಾವು ಕೃಷ್ಣ ಭಕ್ತಿಯಲ್ಲಿ ನಾವು ಪಡೆದಿದ್ರೆ ನಾವು ಅದನ್ನು ಬೇರೆ ನನ್ನಲ್ಲಿ. ಸೊ ಗುರು ಆಚಾರ್ಯರು, ಸೊ ಅವರಿಗೆ ನಾವು ಯಾವಾಗಲೂ ಕೇಳೋದು, ನಿಮಗೆ ಕೃಷ್ಣ ನಿಮ್ಮ ವಶದಲ್ಲಿದ್ದಾರೆ, ನಿಮ್ಮ ಸ್ವತ್ತು. ಕೃಷ್ಣ ಸೇತೋಮಾರ, ಕೃಷ್ಣಾದಿತೇ ಪಾರು. ಕೃಷ್ಣ ನಿಮ್ಮ ಸ್ವತ್ತು. ಸೊ ದಯವಿಟ್ಟು ನೀವು ನಮಗೆ ಪಾಲಿಸಿ. ಸೊ ಕೃಷ್ಣ ಎಲ್ಲವನ್ನೂ ಕೊಡ್ತಾರಂತೆ, ತುಂಬಾ ಸುಲಭ ಕೊಟ್ಬಿಡ್ತಾರೆ ಕೃಷ್ಣ. ನಮ್ಗೆ ಏನ್ ಬೇಕು ಭೌತಿಕ ಜಗತ್ತಿನಲ್ಲಿ, ಇಂದ್ರಿಯ ವಸ್ತುಗಳು, ನಮಗೆ ಹಣ, ನಮಗೆ ಒಂದು ಪದವಿ, ನಮಗೆ ಒಂದು ಎಷ್ಟೊಂದು ಭೌತಿಕ ಇಚ್ಛೆಗಳಿದೆ, ಇದೆಲ್ಲ ಬೇಗ ಕೊಡ್ತಾರಂತೆ ಕೃಷ್ಣ. ಅದೇ ಭಕ್ತಿ ಕೃಷ್ಣ ಅಷ್ಟು ಸುಲಭ ಕೊಡೋದು. ಯಾಕಂದ್ರೆ ಕೃಷ್ಣ ಆ ಶುದ್ಧ ಭಕ್ತಿ, ಅನನ್ಯ ಭಕ್ತಿ ಕೊಟ್ರೆ ಆ ಶುದ್ಧ ಭಕ್ತಿಯಿಂದ ಕೃಷ್ಣನೇ ನಾವು ಪಡಿತೇವೆ. ಸೊ ಕೃಷ್ಣ ಅದನ್ನ ಕೊಡೋದಕ್ಕೆ, ಅದು ಕೃಷ್ಣ ತನ್ನ ಶುದ್ಧ ಭಕ್ತರಿಗೆ ಕೊಟ್ಟಿದ್ದಾರೆ ಆಚಾರ್ಯರು. ಸೊ ಅವರಿಗೆ ಅವರ ಕೈಯಲ್ಲಿದೆ ಅದು. ಸೊ ಅವರು ನಮಗೆ ಅದನ್ನ ಅನುಗ್ರಹಿಸಬಹುದು. ಸೊ ಈಗ ಇದು ಹೊಣೆಗಾರಿಕೆ. ಯಾರ ಹೊಣೆಗಾರಿಕೆ? ಗುರುವಿನ ಸ್ಥಾನದಲ್ಲಿರೋವ್ರ ಹೊಣೆಗಾರಿಕೆ, ನಾಯಕನಾಗಿರೋ ವ್ಯಕ್ತಿಗೆ ಹೊಣೆಗಾರಿಕೆ, ತಂದೆ ತಾಯಿಯರು. ಸೊ ಅಲ್ಲಿ ಇದೆ, ಅದು ಇಲ್ಲಿ ನಮ್ಗೆ ಹೇಳ್ತಾರೆ. ಯಾಕೆ ಈ ಕಾರಣದಲ್ಲಿ ಒಬ್ಬರು ಮಕ್ಕಳನ್ನು ಹುಟ್ಟಿಸಬೇಕು. ಮಕ್ಕಳನ್ನ ಯಾಕೆ ಹುಟ್ಟಿಸ್ಬೇಕು ಅಂದ್ರೆ, ಬರೋ ಜೀವಿಗಳು ಈ ಜನ್ಮವೇ ಅವರು ಅಂತಿಮವಾದ ಜನ್ಮ. ಮತ್ತೆ ಇನ್ನೊಂದ್ಸಲ ಜನ್ಮ ಅವರು ಸ್ವೀಕರಿಸ್ತಾರೆ. ಶಿಲ ಪ್ರಭುಪಾದರ ತಂದೆ ಅವರು ಪ್ರತಿಯೊಬ್ಬರು ಇವರನ್ನು ಅವ್ರ ಮನೆಗೆ ಆಹ್ವಾನ ಮಾಡ್ತಾ ಇದ್ದಿದ್ದು, ಯಾರಾದರೂ ಸಾಧು ಸಂತರು ಆ ಸಮಯದಲ್ಲಿ 100 ವರ್ಷದ ಹಿಂದೆ. ಆಮೇಲೆ ಎಲ್ಲ ಅವರು ನಂತರ ಅವ್ರನ್ನ ಒಂದು ಗೌರವದಿಂದ ಎಲ್ಲ ಮಾಡಿ ಅವ್ರು ಹೋಗುವಾಗ ಅವ್ರಿಗೆ ಆಶೀರ್ವಾದ ಕೇಳ್ತಾರೆ. ಏನು ಆಶೀರ್ವಾದ? ನನಗೆ ನನ್ನ ಮಗು ಶಿಲಪ್ರಭು ಸಾಧಾರಣ ವ್ಯಕ್ತಿ ಅಲ್ಲ, ಆದರೂ ಕೂಡ ಅವರ ತಂದೆ ಇಚ್ಛೆ ಏನು ಅಂದ್ರೆ, ಅವ್ರ ತಂದೆ ಪ್ರತಿಯೊಬ್ಬರು ಸಾಧು ಸಂತರು ಕರೆದವ್ರಿಗೆ ಕೇಳೋದು, ನನ್ನ ಮಗನನ್ನು ಆಶೀರ್ವದಿಸಿ, ಈ ವ್ಯಕ್ತಿ ಶ್ರೀಮತಿ ರಾಧಾರಾಣಿಯ ಸೇವಕನಾಗಬೇಕು. ಶ್ರೀಮತಿ ರಾಧಾರಾಣಿ. ಸೊ ಅವರ ಇದೇ ಗುರಿನೇ ಅದು. ಅವ್ರ ತಂದೆ ಗುರಿ ಏನಿರ್ಲಿಲ್ಲ, ಅಯ್ಯೋ ಬ್ಲೆಸ್ಸಿಂಗ್ ಮಾಡಿ ಆಶೀರ್ವದಿಸಿ ನನ್ನ ಮಗ ಒಬ್ಬ ದೊಡ್ಡ ಲಾಯರ್ ಆಗ್ಬೇಕು, ದೊಡ್ಡ ಇಂಜಿನಿಯರ್ ಆಗ್ಬೇಕು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ಈ ಅಮೇರಿಕೆಗೆ ಹೋಗ್ಬೇಕು, ಆ ಬ್ಲೆಸ್ಸಿಂಗ್ ಕೇಳ್ತಾ ಇಲ್ಲ ಶಿಲಪ್ರಭುಪಾದರ ತಂದೆ. ಶಿಲಪ್ರಭುಪಾದರ ತಂದೆ ಅವ್ರಿಗೆ ಕೇಳ್ತಾ ಇರೋದು, ನನ್ನ ಮಗನು ಶ್ರೀಮತಿ ರಾಧಾರಾಣಿ. ಸೊ ಪರಮ ಭಕ್ತೆ. ಶ್ರೀಮತಿ ರಾಧಾಕ್ಕಿಂತ ಹೆಚ್ಚು ಭಕ್ತರು ಯಾರು ಇಲ್ಲ. ಸಾಕ್ಷಾತ್ ಕೃಷ್ಣನ ಆಲಾದನೆಯ ಶಕ್ತಿ ಕೃಷ್ಣ ರಾಧಾ ಒಬ್ಬರೇ, ಒಂದು ರೀತಿಯಲ್ಲಿ ಒಂದೇನೆ ಅಂತಾನೆ ಹೇಳ್ಬೋದು. ಬೇರೆ ಅಲ್ಲ. ರಾಧಾ ಕೃಷ್ಣ ಪ್ರಣಯ ವ್ಯಕ್ತಿ ಆಹ್ಲಾದಿನಿ ಶಕ್ತಿರ್ ಅಸ್ಮಾತ್ ಏಕಾತ್ಮನ ಒಂದೇ ಆದರೂ ಅವರು ಎರಡಾಗಿದ್ದಾರೆ. ಹಾಗೆ ಶ್ರೀಮತಿ ರಾಧಾ ಅವರ ಸೇವಕನಾಗಬೇಕು. ಅಷ್ಟು ದೊಡ್ಡ ಗೋಲ್ ಪ್ರಭುಪಾದರ ತಂದೆ ಗೋಲ್. ಸೊ ಎನಿವೆ, ಸೊ ಈ ರೀತಿ ಇರಬೇಕು. ಈ ರೀತಿ ತಂದೆ ತಾಯಿ ಅಂತ ಅವರು ಮಕ್ಕಳು ಶುದ್ಧ ಭಕ್ತರಾಗಬೇಕು, ಮಕ್ಕಳು ಭಗವಂತನ ಆಶ್ರಯ ಪಡಿಬೇಕು. ಸೊ ಈ ರೀತಿ ಇರಬೇಕು. ಸೊ ಅದು ಒಂದು
ಯಾಕಂದ್ರೆ ಗೀತೆಯಲ್ಲಿ ಕೂಡ ಕೃಷ್ಣ ಹೇಳಿದ್ದಾರೆ, ಏನ್ ಹೇಳಿದ್ದಾರೆ? ಧರ್ಮ ಅವಿರುದ್ಧೋ ಕಾಮೋ ಅಸ್ಮಿ. ಧರ್ಮ ಅವಿರುದ್ಧ. ಸೊ ಈ ಧರ್ಮದ ಆ ಪಾಲನೆ ಮಾಡಿ ಅದರ ವಿರೋಧವಿಲ್ಲದೆ ಕಾಮಜೀವನ, ಆ ಕಾಮ ಅದು ನಾನೇ. ಯಾಕಂದ್ರೆ ಎಲ್ಲವೂ ಕೂಡ ಕೃಷ್ಣ, ಕೃಷ್ಣ ಮತ್ತೆ ಶಕ್ತಿಯೇ ಅಷ್ಟೇ. ಭೌತಿಕ ಜಗತ್ತು ಅಂದ್ರೆ ಇನ್ನೇನು ಇಲ್ಲ, ಕೃಷ್ಣ. ಸೊ ನಾವು ಅದ್ವೈತ ಅಂತ ಹೇಳ್ತಾರೆ, ಏನೂ ಇಲ್ಲ, ಒಂದೇ ಅಂತ. ಹೌದು, ಅದೊಂದೇ. ಏನು ಅಂದ್ರೆ ಅದೊಂದೇ ಕೃಷ್ಣ. ಎಲ್ಲವೂ ಕೂಡ ಕೃಷ್ಣ, ಕೃಷ್ಣನ ಶಕ್ತಿ, ಕೃಷ್ಣ ಪ್ರಕೃತಿ ಅಷ್ಟೇ. ಇನ್ಯಾವುದು ಬೇರೆ ಕೃಷ್ಣ ಬಿಟ್ಟು ಇನ್ನೇನು ಇಲ್ಲ. ಸೂರ್ಯ ಮತ್ತೆ ಸೂರ್ಯ ಕಿರಣಗಳು. ಸೊ ಹಾಗೆ ನೋಡಿದ್ರೆ ಎಲ್ಲ ಶಕ್ತಿಗಳು ಅಂತ ಭೌತಿಕ ಇದು ಸೋಲಾರ್ ಸಿಸ್ಟಮ್, ನಮ್ಮ ಭೌತಿಕ ಜಗತ್ತಲ್ಲಿ ಒಂದು ರೀತಿ ಅನ್ಸುತ್ತೆ, ಎಲ್ಲ ಸೂರ್ಯ ಶಕ್ತಿಯಿಂದ ನಡೀತಾ ಇದೆ. ಸೊ ಆ ರೀತಿಯಲ್ಲಿ ಸಂಪೂರ್ಣ ಅಸ್ತಿತ್ವವೇ ಈ ಎಲ್ಲವೂ ಕೂಡ ಕೃಷ್ಣನ ಶಕ್ತಿ, ಕೃಷ್ಣನ ಭೌತಿಕ ಶಕ್ತಿ, ಕೃಷ್ಣನ ಆಧ್ಯಾತ್ಮಿಕ ಶಕ್ತಿ, ಕೃಷ್ಣನ ನಾವು ತಟಸ್ಥ ಶಕ್ತಿ, ಪರಾಸ್ಯ ಶಕ್ತಿ, ವಿವಿಧ ವಿಶ್ವತೆ. ಸೊ ಎಲ್ಲವೂ ಕೃಷ್ಣ ಅಷ್ಟೇ, ಕೃಷ್ಣನ ಶಕ್ತಿಗಳಷ್ಟೇ, ಎಲ್ಲವೂ ಕೃಷ್ಣನ ಎನರ್ಜಿ ಅಷ್ಟೇ. ಸೊ ಹಾಗೆ ಇದು ಕೂಡ ಆ ಪ್ರವೃತ್ತಿ, ಇದು ನಮಗೆ ಏನಿದೆ ಕಾಮ ಪ್ರವೃತ್ತಿ. ಸೊ ಇದು ಕೂಡ ಕೃಷ್ಣ ಹೇಳೋದು, ಅದು ಕೂಡ ನಾನೇ. ಆದರೆ ಅದು ನಾನು ಕೊಟ್ಟಿರೋ ವಿಧಾನದಲ್ಲಿ ಧಾರ್ಮಿಕವಾಗಿ ಪಾಲನೆ ಮಾಡಿದ್ರೆ ಅದು ನನ್ನ ಒಂದು ಪ್ರಾತಿನಿಧ್ಯ. ಅದು ಇಲ್ಲ ಅಂದ್ರೆ ಅದು ಭಗವಂತನ ವಿಕೃತವಾದ ಮಾಯಾಶಕ್ತಿ ಪ್ರಾತಿನಿಧ್ಯ ಅದು ಕಾಮ. ಸೊ ಧರ್ಮ ವಿರುದ್ಧ ಕಾಮೋಸ್ಮಿ. ಅದನ್ನ ಈ ತರ ಒಂದು ರೀತಿಯ ಮಕ್ಕಳನ್ನು ಹುಟ್ಟಿಸಕ್ಕೆ, ಅವರನ್ನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಅವ್ರನ್ನ ತಂದು ಅವರನ್ನು ಉದ್ಧರಿಸೋ ಒಂದು ಉದ್ದೇಶದಿಂದ ಮಾಡಿದಲ್ಲಿ ಆ ಕಾಮ ನಾನೇ ಅಂತ ಕೃಷ್ಣ ಹೇಳ್ತಾನೆ. ಅದು ಅಷ್ಟು ಇದೆ. ಸೊ ಚೈತನ್ಯ ಪ್ರಭುಪಾದ ಗುರುಗಳು ಹೇಳ್ತಾ ಇದ್ರು, ಅವ್ರು ನೈಷ್ಠಿಕ ಬ್ರಹ್ಮಚಾರಿ. ಸ್ವಲ್ಪ ಸಮಯದಿಂದ ನಾವು ಕೇಳ್ತಾ ಇದ್ವಿ ನೈಷ್ಠಿಕ ಬ್ರಹ್ಮಚಾರಿ ಅಂತ. ಸೊ ನೈಷ್ಠಿಕ ಬ್ರಹ್ಮಚಾರಿ ಅಂದ್ರೆ ಅವರು ಗೃಹಸ್ಥ ಜೀವನ ಯಾವತ್ತು ಪ್ರವೇಶಿಸಿಲ್ಲ, ಅವ್ರು ಯಾವತ್ತು ಕಾಮ ಜೀವನವನ್ನು ಅನುಭವಿಸಿಲ್ಲ. ಅವರು ಸಂಪೂರ್ಣವಾಗಿ ಅವರು ದೃಢವ್ರತ ಬ್ರಹ್ಮಚರ್ಯ ಜೀವನದಲ್ಲಿ ಅವರ ವೀರ್ಯವತತಿ ಒಂದು ಸಲ ಅವ್ರದ್ದು ಇದಾಗಲಿಲ್ಲ, ಆ ರೀತಿ ಒಂದು ಪಾಲನೆ ಮಾಡೋದು. ಸೊ ನೈಷ್ಠಿಕ ಬ್ರಹ್ಮಚಾರಿ ಪ್ರಭುಪಾದ ಗುರುಗಳು ಆ ರೀತಿ ವ್ಯಕ್ತಿಗಳು. ಸೊ ಹೇಳ್ತಾರೆ, ಅವರು ಹೇಳ್ತಾ ಇರಂತೆ, ನಾನು ಕೃಷ್ಣ ಪ್ರಜ್ಞೆಯನ್ನು ಹುಟ್ಟಿಸೋ ಮಕ್ಕಳಾಗಿ ತಯಾರಿ ಮಾಡೋಕಿದ್ರೆ ಸಾವಿರಾರು ಸಲ ನಾನು ಆ ಕಾಮಜೀವನದಲ್ಲಿ ಪಾಲ್ಗೊಳ್ಬಹುದು. ಅವ್ರು ಮಾಡ್ಲಿಲ್ಲ, ಒಂದು ಸಲ ಕೂಡ ಮಾಡ್ಲಿಲ್ಲ ಅವರು. ಆದ್ರೆ ಅವ್ರು ಹೇಳ್ತಾ ಇದ್ದಿದ್ದು ಅಂದ್ರೆ ಉದ್ದೇಶ ಏನು, ಕಾಮಜೀವನದ ಉದ್ದೇಶ ಏನು, ಅದನ್ನ ಸಾವಿರಾರು ಸಲ ಮಾಡ್ಬೋದು, ತೊಂದರೆ ಇಲ್ಲ. ರಾಜರು ಹಿಂದೆ ಇರ್ತಾ ಇದ್ರು, ಮಹಾರಾಜರು, ಎಷ್ಟೋ ರಾಣಿಯರು ಇರ್ತಾ ಇದ್ರು ಅವರು, ಮತ್ತೆ ಎಷ್ಟೋ ಮಕ್ಕಳು ಇರ್ತಾ ಇದ್ರು. ಆದ್ರೆ ನಾವು ಕೇಳೋದು, ಅವರೆಲ್ಲರೂ ಕೂಡ ಧಾರ್ಮಿಕ ಜೀವನದಲ್ಲಿ ಇರ್ತಾ ಇದ್ರು, ರಾಜರ್ಷಿಗಳು ಇರ್ತಾ ಇದ್ರು ಹಿಂದೆ ಅವರು. ಸೊ ಹಾಗೆ ಮಾಡೋಗಿದ್ರೆ ಗೃಹಸ್ಥ ಜೀವನ ಅದು ತೊಂದರೆ ಇಲ್ಲ. ಅದು ಗೃಹಮೇಧಿ ಜೀವನ ಅಲ್ಲ, ಅದು ಗೃಹಸ್ಥ ಜೀವನವೇ, ಅದು ಆಶ್ರಮವೇ ಆಗುತ್ತೆ. ಸೊ ಆ ರೀತಿ ಇಲ್ಲಿ ಹೇಳ್ತಾ ಇರೋದು. ಒಂದು ಕಾರಣ, ನಾವು ಮಕ್ಕಳನ್ನು ಹುಟ್ಟಿಸ್ಬೇಕು ಅಂದ್ರೆ, ನಾವು ಕಾಮ ಜೀವನದಲ್ಲಿ ತೊಡಗಬೇಕು ಅಂದ್ರೆ, ಒಂದು ಈ ರೀತಿಯ ಮಕ್ಕಳನ್ನು ನಾವು ತರಬೇತಿ ಮಾಡುವ ಒಂದು ಶಕ್ತಿಯನ್ನು ನಾವು ಪಡೆದು, ನಾವು ಅವ್ರಿಗೆ ತರಬೇತಿ ಪಡಿಸಿ ಅವರನ್ನು ಭಗವದ್ಧಾಮಕ್ಕೆ ಕಳಿಸ್ಬೇಕು ನಾವು. ಸೊ ಈ ಉದ್ದೇಶವನ್ನು ನಾವು ಇಟ್ಕೊಂಡು, ಇನ್ನೊಂದು ಕಾರಣನೂ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಇನ್ನೊಂದು ಕಾರಣದಲ್ಲಿ ಯಾಕೆ ನಾವು ಈ ಕಾಮ ಜೀವನದಲ್ಲಿ ಭಾಗವಹಿಸ್ಬೋದು, ಮತ್ತೆ ಗೃಹಸ್ಥಾಶ್ರಮದ ಒಂದು ಧರ್ಮದಲ್ಲಿ ಭಕ್ತರು ಇರೋದು ಅಂದ್ರೆ, ಭಗವಂತನ ಒಂದು ಕಿರಣ, ರೇ ಆಫ್ ವಿಷ್ಣು. ಸೊ ರೇ ಆಫ್ ವಿಷ್ಣು, ಆಕ್ಚುಲಿ ರೇ ಆಫ್ ವಿಷ್ಣು ಅಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅನ್ಸುತ್ತೆ, ಅವರಿಗೆ ಅವರ ಒಂದು ಬಯೋಗ್ರಫಿ ಕೂಡ ಹಾಗೆ ರೇ ಆಫ್ ವಿಷ್ಣು ಅಂತ ಇದೆ. ರೇ ಆಫ್ ವಿಷ್ಣು ಅಂದ್ರೆ ವಿಷ್ಣುವಿನ ಒಂದು ಕಿರಣ, ಭಗವಂತನ ಪ್ರತಿನಿಧಿ. ಆಚಾರ್ಯರು ಆಕ್ಚುಲಿ ಭಗವಂತನ ಪ್ರತಿನಿಧಿಗಳು. ಸೊ ಅಂತ ಒಂದು ಮೇಧಾವಿಗಳನ್ನು ಅಂತ ಒಂದು ಹುಟ್ಟಿಸೋ ಒಂದು ಉದ್ದೇಶದಿಂದ ನೀವು ಅದರಲ್ಲಿ ಗೃಹಸ್ಥ ಜೀವನದಲ್ಲಿ ಮಕ್ಕಳನ್ನು ಪಡೆಯಬಹುದು ಅಂತ ಇದೆ. ಸೊ ಅದು ಇದೆ. ಸೊ ಈಗ ನಾವು ನೋಡೋದು, ಈಗ ಕರ್ದಮ ಮುನಿ ಅವರು ಯಾರನ್ನು ಪಡಿತಾ ಇದ್ದಾರೆ? ಸಾಕ್ಷಾತ್ ಭಗವಂತನನ್ನೇ ಮಗನಾಗಿ ಪಡ್ತಾ ಇದ್ದಾರೆ. ಕಪಿಲ ದೇವ ಸಾಕ್ಷಾತ್ ಭಗವಂತನೇ, ಭಗವಾನ್ ವಿಷ್ಣು. ಸೊ ಭಗವಾನ್ ವಿಷ್ಣು, ಸೊ ವಿಷ್ಣುನೇ ಅವರ ಮಗನಾಗಿ ಬರ್ತಾರೆ. ಸೊ ಆ ರೀತಿಯಾಗಿ ನೀವು ಗೃಹಸ್ಥ ಜೀವನದಲ್ಲಿ ನಾವು ಪಾಲ್ಗೊಳ್ಬೋದು. ಎರಡನೇ ಕಾರಣ, ಒಂದು ಹುಟ್ಟೋ ಮಗು ಅದು ಇದಾಗಿರ್ಬೇಕು, ಒಂದು ಏನಾಗಿರ್ಬೇಕು, ಅದನ್ನ ತಯಾರಿ ಮಾಡ್ಬೇಕು ನಾವು. ಅವರು ಇಲ್ಲ, ಭೌತಿಕ ಪ್ರಜ್ಞೆಯಲ್ಲಿ ಇದ್ದಾರೆ, ಆದ್ರೆ ಆಧ್ಯಾತ್ಮಿಕ ಪ್ರಜ್ಞೆ ಬೆಳೆಸೋ ಒಂದು ಶಕ್ತಿಯನ್ನು ಪಡೆದು ನೀವು ಅವ್ರ ತಯಾರಿ ಮಾಡಿ. ಇಲ್ಲ ಅಂದ್ರೆ ಇನ್ನ ನೀವು ಹೆಚ್ಚು ಪರಿಪೂರ್ಣತೆ ಪಡೆದಿದ್ರೆ ಸಾಕ್ಷಾತ್ ಭಗವಂತನೇ ನಿಮ್ಮ ಮಗನಾಗಿ ನೀವು ಅವತಾರವನ್ನು ಇಲ್ಲಾಂದ್ರೆ ಭಗವಂತನ ಶುದ್ಧ ಭಕ್ತರನ್ನು ಅವರು ಕೂಡ ಭಗವಂತನಾಗೆ ಈ ಮಾಯೆಯಿಂದ ವಿಮುಕ್ತರಾದವರು, ಸಂಪೂರ್ಣ ಮುಕ್ತ ಪುರುಷರು, ಅವರನ್ನು ನಿಮ್ಮ ಮಕ್ಕಳಾಗಿ ಪಡೆದು. ಈಗ ಶ್ರೀಲ ಪ್ರಭುಪಾದರನ್ನು ಪಡೆದದ್ದು ಅವ್ರ ತಂದೆ. ಶ್ರೀಲ ಪ್ರಭುಪಾದರು ಶುದ್ಧ ಭಕ್ತರು, ಮೊದಲಿಂದ ಕೂಡ ಅವರು
ಭಗವಂತನ ಶುದ್ಧ ಭಕ್ತರೇ ಅವರು. ಅವತ್ತು ಅವರು ನಮ್ಮ ರೀತಿಯಲ್ಲಿ ಸಾಧನೆ ಮಾಡಿ ಅವರು ಪರಿಪೂರ್ಣತೆ ಪಡೆದು ಮಾಯೆಯ ಹಿಡಿತದಿಂದ ಹೊರಗೆ ಬಂದರು ಅಂತ ಶ್ರೀಲ ಪ್ರಭುಪಾದ ಶುದ್ಧ ಭಕ್ತರು. ಮೊದಲಿಂದನೂ ಅವ್ರ ಜೀವನದಲ್ಲಿ ಅವರು ಶುದ್ಧ ಭಕ್ತರೇ. ಅವರಿಗೆ ಭಗವಂತನಿಗೆ ಆ ಆಕರ್ಷಣೆ ಹುಟ್ಟಿನಿಂದ ಇದೆ ಅವರಿಗೆ. ಆ ಥರ ವ್ಯಕ್ತಿಗಳು ನಿತ್ಯ ಮುಕ್ತರು ಅಂತ ಹೇಳ್ತಾರೆ. ಅವ್ರು ನಿತ್ಯ ಮುಕ್ತರು ಅಂದ್ರೆ ಅವ್ರು ಯಾವಾಗಲೂ ಭಗವಂತನ ಗೌರಾಂಗಿಯರ ಸಂಗಿಗಣೆ ನಿತ್ಯ ಸಿದ್ಧ ಕರಿಮನೆ. ಚೈತನ್ಯ ಮಹಾಪ್ರಭುಗಳ ಸಹಚರ್ಯರೆಲ್ಲರೂ ಕೂಡ ನಿತ್ಯ ಸಿದ್ಧರು. ಹೇಗೆ ಭಗವಂತನು ನಿತ್ಯ ಸಿದ್ಧ, ಅವನ ಮಾಯೆಯಲ್ಲಿ ಬರೋದಿಲ್ಲ, ಅದೇ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುವನ ಅನುಯಾಯಿಗಳು, ಚೈತನ್ಯ ಮಹಾಪ್ರಭುಗಳ ಶುದ್ಧ ಭಕ್ತರು, ನಿತ್ಯಾನಂದ ಪ್ರಭು, ಅದ್ವೈತಾಚಾರ್ಯ, ಗದಾಧರ್ ಪಂಡಿತ್, ಶ್ರೀವಾಸ್ ಠಾಕೂರ್, ಸ್ವರೂಪ ದಾಮೋದರ ಗೋಸ್ವಾಮಿ, ರೂಪ ಸನಾತನ ರಘುನಾಥ ಭಟ್ಟ, ಈಗ 6 ಜನ ಗೋಸ್ವಾಮಿಗಳು. ಸೊ ಎಲ್ಲ ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ಆಗ ಅಭ್ಯಾಸ ಆಗ ಪಾಲ್ಗೊಂಡಿದ್ದು ಚೈತನ್ಯ ಸಮಯದಲ್ಲೋ ಇಲ್ಲ ಅವರ ಅನುಯಾಯಿಗಳಾಗಿ ಆಚಾರ್ಯರು ನರೋತ್ತಮ ದಾಸ್ ಠಾಕೂರ, ವಿಶ್ವನಾಥ ಚಕ್ರವರ್ತಿ ಠಾಕೂರ, ಭಕ್ತಿ ವಿನೋದ್ ಠಾಕೂರ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಗೌರವ ಕಿಶೋರ್ ದಾಸ್ ಬಾಬಾಜಿ, ಇವರೆಲ್ಲ ಆಚಾರ್ಯ ಗುರು ಪರಂಪರೆ ಬರೋರೆಲ್ಲರೂ ಕೂಡ ನಿತ್ಯ ಮುಕ್ತ ವ್ಯಕ್ತಿಗಳಿಲ್ಲ. ಸೊ ಅಂತ ಇವ್ರನ್ನ ನೀವು ಹುಟ್ಟಿಸ್ಬೇಕು ಅಂತ ರೀತಿ ಅಂತ ಇಲ್ಲಿ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ಇನ್ನ ಉದಾಹರಣೆ ತಗೊಂಡು ಅವರ ತನ್ನ ಗುರುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರ ಗುರುಗಳು ಹಾಗೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಮೊದಲ ಹೆಸರು ಅವರಿಗೆ ಬಿಮಲ ಪ್ರಸಾದ ದತ್ತ. ಅವರ ತಂದೆ ಭಕ್ತಿ ವಿನೋದ್ ಠಾಕೂರ್ ಆಚಾರ್ಯರು, ಆದರೆ ಅವರು ಗೃಹಸ್ಥ ಜೀವನದಲ್ಲಿ ಇದ್ರು. ಬ್ರಿಟಿಷ್ ಕಾಲದಲ್ಲಿ ಅವರು ಮೆಜಿಸ್ಟ್ರೇಟ್ ಹೇಳ್ತಾರೆ. ಆ ಪೋಸ್ಟ್ ಆ ಟೈಮಲ್ಲಿ ಇಬ್ಬರೇ ಭಾರತೀಯರಂತೆ ಇದ್ದದ್ದು. ಎಲ್ಲ ಬ್ರಿಟಿಷ್ ಅವರು ತುಂಬಾ ಜನ ಕೆಲಸ ಮಾಡೋರು ಇರ್ತಾ ಇದ್ರು, ಇಂಡಿಯನ್ಸ್, ಆದ್ರೆಲ್ಲ ಚಿಕ್ಕ ಚಿಕ್ಕ ಪೋಸ್ಟ್ ಅಷ್ಟೇ. ದೊಡ್ಡ ಪೋಸ್ಟು ಭಾರತೀಯರಿಗಿಲ್ಲ. ಅವರ ಇಂಗ್ಲಿಷ್ ಅವರೇ ಕಾನ್ಫಿಡೆನ್ಷಿಯಲ್, ಯಾರು ಅವ್ರಿಗೆ ತುಂಬಾ ಇದೆ. ಸೊ ಅದರಲ್ಲಿ ಆ ಸಮಯದಲ್ಲಿ ಹೇಳ್ತಾ ಇದ್ದಾರೆ ಭಾರತಾದ್ಯಂತ ಇವಾಗ ನೋಡ್ತೀವಿ ಏನು ಕಲೆಕ್ಟರ್ಸ್ ಎಲ್ಲ ಕೇಳ್ತೀವಿ, DC ಇದೆಲ್ಲ IAS ಆಫೀಸರ್ಸ್, IPS ಈ ತರ ಲೆವೆಲ್ ಅವರಿದ್ದವ್ರು. ಯಾರು ಭಕ್ತಿ ವಿನೋದ್ ಠಾಕೂರರು. ಅವರ ಹೆಸರು ಆಗ ಕೇದಾರನಾಥ್ ದತ್ತ. ಸೊ ಅವರು ಅದರಲ್ಲಿ ಇಬ್ಬರೇ ಭಾರತೀಯ ಅಂತ ಆ ಟೈಮ್. ಅದರಲ್ಲಿ ಇವರೊಬ್ಬರು. ಎಷ್ಟು ಇವ್ರಿಗೆ ಬೇಕಿತ್ತು ಬ್ರಿಟಿಷ್ ಸರ್ಕಾರಕ್ಕೆ ಇವರ ಒಂದು ಇದರ ಮಾರ್ಗದರ್ಶನ. ಎನಿವೆ, ಸೊ ಆ ಹುದ್ದೆಯಲ್ಲಿದ್ದು ಕೂಡ ಅವರು ಆ ಗೃಹಸ್ಥ ಜೀವನ ಧರ್ಮವನ್ನು ಪಾಲನೆ ಮಾಡಿ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಪ್ರಾರ್ಥನೆ ಮಾಡಿತ್ತು. ನನಗೆ ಇದು ಇದನ್ನು ಆಕ್ಚುಲಿ ಅವರು ಏಕಾಂತವಾಗಿ ಚೈತನ್ಯ ಮಹಾಪ್ರಭು ಚಳುವಳಿಯಿಂದ ಮತ್ತೆ ವಾಪಸ್ ತಂದರು. ಯಾಕಂದ್ರೆ ಭಗವಂತನ ಇಚ್ಛೆಯಿಂದ 300 ವರ್ಷಗಳ ಕಾಲದಲ್ಲಿ ಅದು ಕ್ಷೀಣಿ ಹೋಗಿತ್ತು. ಚೈತನ್ಯ ಮಹಾಪ್ರಭು 500 ವರ್ಷಗಳಿಂದ ಬಂದಾಗ ಸಂಪೂರ್ಣ ಅವರು ಯೋಗಧರ್ಮವನ್ನು ಚೈತನ್ಯ ಮಹಾಪ್ರಭು ಅನುಗ್ರಹಿಸಿದ್ದು. ಅದ್ರ ನಂತರ ಭಗವಂತನ ಇಚ್ಛೆಯಿಂದ ಅದು ಹಾಗೆಯೇ ಅದು ಏನೂ ಇಲ್ದಾಗೆ ಆಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಗ್ರಂಥಗಳಿತ್ತು, ಗೋಸ್ವಾಮಿಯರು ಬರೆದದ್ದು ಬೃಂದಾವನ ಸ್ವಲ್ಪ ಅದು ಬಿಟ್ಟರೆ ಸ್ಕೆಲಿಟನ್ ಅಲ್ಲಿ ಇಲ್ಲಿ ಅಷ್ಟೇ, ಅಲ್ಲಿ ಇಲ್ಲಿ ಭಕ್ತರಿದ್ದಾರೆ ಅಷ್ಟೇ. ಆದರೆ ಯಾವುದೋ ಒಂದು ಪ್ರಚಾರ ಆ ಥರ ಇರಲಿಲ್ಲ. ಮತ್ತೆ ಅದು ಇದೇ ಚೈತನ್ಯ ಮಹಾಪ್ರಭುವಿನ ಇದು ಸಂದೇಶ ಅನ್ನೋದು ಕೂಡ ಜನರಿಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಎಷ್ಟೋ ರೀತಿಯ ಒಂದು ಡಿವಿಯೇಷನ್ಸು, ಡೈವರ್ಷನ್ಸು, ಡೈಲ್ಯೂಷನ್ಸು ಎಷ್ಟೆಷ್ಟೋ ಆಗಿತ್ತು. ಸೊ ಭಕ್ತಿ ವಿನೋದ್ ಠಾಕೂರರು ಅದನ್ನ ಸ್ಥಾಪನೆ ಮಾಡೋಕ್ಕೆ ಗ್ರಂಥಗಳು ಬರೆದ್ರು, ಮತ್ತೆ ಅಭ್ಯಾಸ ಸ್ಟಾರ್ಟ್ ಮಾಡಿದ್ರು. ಆದರೆ ಅದನ್ನು ಮುಂದುವರಿಸೋಕೆ ಇಲ್ಲ ಮುಂದೆ ಕಾರ್ಯ. ಅವರು ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ರು, ಜಗನ್ನಾಥನಿಗೆ ಪ್ರಾರ್ಥನೆ ಮಾಡಿದ್ರು. ಆಗ ಪುರಿ ಜಗನ್ನಾಥದಲ್ಲಿ ಅವರು ಮೆಜಿಸ್ಟ್ರೇಟ್ ಆಗಿ ಅದರ ಹೊಣೆಗಾರಿಕೆ ತಗೊಂಡಿದ್ರು ಕೆಲವು ಸಮಯ. ಸೊ ಮೆಜಿಸ್ಟ್ರೇಟ್ ಆದವರು ಆ ಪುರಿ ದೇವಸ್ಥಾನವನ್ನು ಕೂಡ ಅವರ ಹೊಣೆಗಾರಿಕೆ ಇರ್ತಾ ಇತ್ತು. ಅಲ್ಲೂ ಕೂಡ ಎಷ್ಟೋ ಅವರು ರಿಫಾರ್ಮೇಷನ್ಸ್ ಮಾಡಿದ್ರು. ಎಷ್ಟೋ ತಪ್ಪುಗಳು ಇದೆಲ್ಲ ಸರಿಯಾದ ರೀತಿಯಲ್ಲಿ ಪೂಜೆ ಸೇವೆ ಎಲ್ಲ ನಡೆಯೋ ರೀತಿಯಲ್ಲಿ ಮಾಡಿಸಿದ್ರು ಭಕ್ತಿ ವಿನೋದ್. 1860 ಆಲ್ಮೋಸ್ಟ್ 150-160 ವರ್ಷಗಳ ಹಿಂದೆ. ಅದರಲ್ಲಿ ಆಗೊಬ್ಬ ರಾಜ ಕೂಡ ಇದ್ದ. ಯಾರೋ ರಾಜ ಅಂದ್ರೆ ಅವರು ಇವ್ರನ್ನ ಕೊಲ್ಲಬೇಕು ಅಂತ, ಅದೆಲ್ಲ ಒಂದು ಕಥೆಗಳು. ಆ ರೀತಿಯಲ್ಲಿ ಇವ್ರು ಮಾಡ್ತಾ ಇರೋ ಒಂದು ಇದನ್ನು ಇದು ಮಾಡ್ಲಿಕ್ಕೆ ಅವ್ರೇನೋ ಯಜ್ಞಗಳು ಮಾಡಿ ಏನೋ ಹೋಮಗಳು ಮಾಡಿ ಇವರನ್ನು ಕೊಲ್ಲಿಕ್ಕೆ, ಯಾರನ್ನ ಕೇದಾರನಾಥ್ ದತ್ತ, ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ. ಶುದ್ಧ ಭಕ್ತರಿಗೆ ಏನೂ ಆಗೋದಿಲ್ಲ, ಭಗವಂತನ ರಕ್ಷಣೆ. ಅವನು ಮಾಡಿದ ಯಜ್ಞ, ಪುರಿ ರಾಜ ಅವನ ಮಗನೇ ಅಂತ್ಯವನ್ನು ಪಡೆದ. ಇವರನ್ನು ಕೊಲ್ಲಿಕ್ಕೆ ಅವ್ನು ಮಾಡಿದ ಏನೋ ಒಂದು ಯಜ್ಞ ಹೋಮ, ಬ್ಲ್ಯಾಕ್ ಮ್ಯಾಜಿಕ್. ಆದ್ರೆ ಇವ್ರಿಗೇನಾಗ್ಲಿಲ್ಲ, ಅವ್ರ ಮಗನಿಗೆ. ಎನಿವೆ, ಸೊ ಇದು ಈ ರೀತಿಯ ಒಂದು ಅವರು ಬದಲಾವಣೆಗಳು ಮಾಡಿದ್ದು. ಸೊ ಆದರೂ ಶ್ರೀ ಚೈತನ್ಯ ಅವರು ಕೃಷ್ಣನಿಗೆ ಪ್ರಾರ್ಥನೆ ಮಾಡಿ, ಜಗನ್ನಾಥನಿಗೆ ಪ್ರಾರ್ಥನೆ ಮಾಡಿ, ನನಗೆ ಇದು ಮುಂದುವರಿಸಲಿಕ್ಕೆ ಒಂದು ಮಗು ಬೇಕು. ಸೊ ನಿನ್ನ ಅಂತರಂಗ ಭಕ್ತರಲ್ಲಿ ಒಬ್ಬರು ಬೇಕು, ಸಾಧಾರಣ ಭಕ್ತನಲ್ಲ, ನಿನ್ನ ಅಂತರಂಗ ಭಕ್ತರು. ಶ್ರೀಮತಿ ರಾಧಾರಾಣಿ, ಶ್ರೀಮತಿ ಕೃಷ್ಣ, ಶ್ರೀಮತಿ ರಾಧಾರಾಣಿಯ ಸೇವಕರು ಲಲಿತಾ, ವಿಶಾಖ ಇವರೆಲ್ಲ, ಮತ್ತೆ ಅವರ ಸೇವಕರು ಮಂಜರಿಗಳು,
ರೂಪಮಂಜರಿ, ಸನಾತನ, ಲವಂಗ ಮಂಜರಿ, ಇವರೆಲ್ಲ ತುಂಬಾ ಹತ್ತಿರದ ಭಕ್ತರು. ಸೊ ಆ ರೀತಿಯಲ್ಲಿರೋ ಹತ್ತಿರ ಭಕ್ತರಲ್ಲಿ ಒಬ್ಬರು ಬರ್ಬೇಕು. ಯಾಕಂದ್ರೆ ಇವರು ಕೂಡ ಅದಕ್ಕೆ ಸೇರಿದವರು. ಯಾರು? ಭಕ್ತಿವಿನೋದ್ ಠಾಕೂರ್. ಅವರ ಮೂಲ ಸ್ವರೂಪ ಕೂಡ ಮಂಜರಿಗಳಲ್ಲಿ ಒಬ್ಬರು, ಕಮಲ ಮಂಜರಿನ ಏನೋ ಹೇಳ್ತಾರೆ. ಹಾಗೆ ಅಂತ ಇನ್ನೊಬ್ಬರು ಬೇಕು. ಸೊ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ರು. ಅಲ್ಲಿ ವಿಶೇಷವಾಗಿ ಬಿಮಲಾದೇವಿ ಅಂದ್ರೆ ಅಲ್ಲಿ ದುರ್ಗಾದೇವಿ ಅವರದೊಂದು ಮೂರ್ತಿ ಕೂಡ ಇದೆ ಜಗನ್ನಾಥ ದೇವಸ್ಥಾನದಲ್ಲಿ. ನೀವು ಸೊ ಅವರಿಗೆ ಪ್ರಾರ್ಥನೆ ಮಾಡಿದ್ರು. ಸೊ ಹೇಳ್ತಾರೆ ಅವರ ವರವಾಗಿ ಇವರು ಹುಟ್ಟಿದ್ದು. ಅದಕ್ಕೆ ಅವರ ಹೆಸರು ಬಿಮಲ ಪ್ರಸಾದ ದತ್ತ. ಬಿಮಲಾದೇವಿ, ಜಗನ್ನಾಥ ದೇವಸ್ಥಾನದ ಬಿಮಲಾದೇವಿ ಅವರ ಕೃಪೆ, ಅವರ ಇದರಿಂದ ಹುಟ್ಟಿದ ಮಗು. ಸೊ ಹಾಗೆ ಅಂತ ಅವರಿಗೆ ವಿಶೇಷವಾಗಿ ಅವರಿಗೆ ಪ್ರಾರ್ಥನೆ. ಸೊ ಬಿಮಲ ಪ್ರಸಾದ ದತ್ತ. ಸೊ ಅದನ್ನ ಶಿಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಮಗುವನ್ನು ಹುಟ್ಟಿಸಿದರು. ಸೊ ಹುಟ್ಟಿಸಿ ಆಮೇಲೆ ನಂತರ ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅಂತ ದೊಡ್ಡ ಆಚಾರ್ಯರಾಗಿ ಅವರು ಇದಾಗಿದ್ದವರು. ಸೊ ಶಿಲ ಪ್ರಭುಪಾದರು ಹೇಳ್ತಾ ಇರೋದು, ಈಗಲೂ ಕೂಡ ಅವರು ಆಕ್ಚುಲಿ ಶಿಲ ಪ್ರಭುಪಾದರು ಪ್ರಚಾರ ಮಾಡಿದ್ದು ಈ ಪುಸ್ತಕಗಳನ್ನು ಬರೆಯುವಾಗ ಪ್ರಭುಪಾದ ಪ್ರಚಾರ ಮಾಡ್ತಾ ಇರೋದು. ಅದೇ ಪ್ರಭುಪಾದರು ತುಂಬಾ ಒಂದು ವಿನಮ್ರವಾಗಿ ಹೇಳ್ತಾ ಇರೋದು, ಈಗಲೂ ಕೂಡ ಆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ತಮ್ಮ ಶಿಷ್ಯರ ಮೂಲಕ, ಅವರು ಅಧಿಕೃತ ಶಿಷ್ಯರ ಮೂಲಕ ವಿಶ್ವಾದ್ಯಂತ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರು ಯಾರು ಅಲ್ಲ, ಅವ್ರು ಪ್ರಭುಪಾದರೇ ಮಾಡ್ತಾ ಇದ್ದಾರೆ. ಅದೇ ಪ್ರಭುಪಾದರು ನಮ್ರವಾಗಿ ಹೇಳ್ತಾರೆ. ಸೊ ಈ ರೀತಿ ಗೃಹಸ್ಥ ಜೀವನದ ಒಂದು ಹೊಣೆಗಾರಿಕೆ. ಈಗ ಗೃಹಸ್ಥ ಜೀವನದಲ್ಲಿ ಇದ್ದವರು ಈ ರೀತಿಯ ಮಕ್ಕಳನ್ನು ಸೃಷ್ಟಿ ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಳ್ಬೇಕು. ಇಲ್ಲಾಂದ್ರೆ ಹುಟ್ಟಿದ ಮಕ್ಕಳನ್ನು ಭಗವಂತನಿಗೆ ಮತ್ತೆ ಭಗವಂತನ ಅವರ ಶುದ್ಧ ಭಕ್ತರಾಗೋ ರೀತಿಯಲ್ಲಿ ತರಬೇತಿ ಮಾಡಬೇಕು. ಈ ಒಂದು ಗುರಿಯನ್ನು ಇಟ್ಕೊಂಡು ಇರಬೇಕು ಅಂತ ನಮಗೆ ತಿಳಿಸ್ಕೊಡ್ತೇವೆ. ಹರೇ ಕೃಷ್ಣ. ಮತ್ತೆ ಇನ್ನೇನೇ ಪಾಯಿಂಟ್ ಹೇಳ್ತಾ ಇದ್ದಾರೆ, ಪರಮಹಂಸ. ಸೊ ಇದರಲ್ಲಿ ಇವ್ರು ಹೇಳ್ತಾ ಇರೋದು ಕರದಮುನಿ ಪರಮಹಂಸ ಅಂತವನ್ನು ನಾನು ಅಭ್ಯಾಸ ಮಾಡ್ಬೇಕು. ಸೊ ನಾನು ಇವಾಗ ಸದ್ಯಕ್ಕೆ ನನಗೂ ಸ್ವಲ್ಪ ಭೌತಿಕ ಇಚ್ಛೆನೋ ಇಲ್ಲದೇನೋ ನಾನು ಗೃಹಸ್ಥ ಜೀವನವನ್ನು ಪ್ರವೇಶಿಸಕ್ಕೆ ಇಚ್ಛೆ ಪಟ್ಟೆ. ಸೊ ರಾಜಕುಮಾರಿ ಅಷ್ಟು ಗುಣಗಳನ್ನು, ಅಷ್ಟು ಸೌಂದರ್ಯವನ್ನು ಪಡೆದ ಇವರೇ ನನ್ನ ಹೆಂಡತಿಯಾಗಿ ಈಗ ಭಗವಂತನು ಅನುಗ್ರಹಿಸಿರೋದು. ಸೊ ನಂತರ ನಾನು ಸಂಪೂರ್ಣ ಪರಮಹಂಸ ಜೀವನ, ನನಗಿದು ಜೀವನಾದ್ಯಂತ ಇದು ಅದೇ ಅಂತಲ್ಲ, ಅದು ಭಗವಂತನ ಕೊಟ್ಟಿರೋದು ವಾನಪ್ರಸ್ಥ ಸನ್ಯಾಸ. ಸೊ ಇದು ಸ್ವಲ್ಪ ಸಮಯದಲ್ಲೇ ಈ ಭೌತಿಕ ಇದೇನು ಜೀವನ ಇದೆ, ಈ ರೀತಿಯ ಒಂದು ಇಂದ್ರಿಯ ಸುಖದಲ್ಲಿ ಜೀವನ ಇದೆ. ಸೊ ಇದನ್ನು ಮುಗಿಸಿ ನಾನು ಸಂಪೂರ್ಣವಾಗಿ ನಾನು ಈ ರೀತಿಯ ಒಂದು ಜೀವನಕ್ಕೆ ನಾನು ಬರಬಾರ್ದು ನಾನು ಅಂತ, ಅದರಲ್ಲಿ ನಾನು ಪಾಲನೆ ಮಾಡಬೇಕು. ಸೊ ಆಕ್ಚುಲಿ ಹೇಳ್ತಾರೆ, ಭಗವಂತನೇ ತಮ್ಮ ಮಗನಾಗಿ ಹುಟ್ಟಿ ಬರ್ತಾರೆ. ಇವರು ಒಂದು ರೀತಿಯಲ್ಲಿ ನೋಡಿದ್ರೆ ಸನ್ಯಾಸ ಸ್ವೀಕಾರ ಮಾಡೋ ಅಗತ್ಯ ಇಲ್ಲ, ಭಗವಂತನೇ ಅವರು ಎದುರಿದ್ದಾರೆ. ಆದ್ರೂ ಕೂಡ ಈ ವೈದಿಕ ಧರ್ಮ ಅನ್ನೋದು ಭಗವಂತನೇ ಕೊಟ್ಟಿರೋದ್ರಿಂದ, ಭಗವಂತ ನನ್ನ ಮಗನಾಗಿ ಬಂದ್ರು ಕೂಡ ನಾನು ಕೂಡ ಈ ಸನ್ಯಾಸವನ್ನು ಸ್ವೀಕರಿಸಿ ಅಭ್ಯಾಸ ಮಾಡಬೇಕು. ಸೊ ಈ ರೀತಿ ಅವರು ಕಪಿಲ ದೇವ ತನ್ನ ಮಗುವನ್ನೇ ಪ್ರದಕ್ಷಿಣೆ ಮಾಡ್ತಾರೆ. ನಂತರ ಕಪಿಲ ತನ್ನ ಮಗನ ಸ್ವಲ್ಪ ದೊಡ್ಡವನಾದ್ಮೇಲೆ ಅವರನ್ನು ಪ್ರದಕ್ಷಿಣೆ ಮಾಡಿ ಅವರ ಆಜ್ಞೆ ಪಡೆದು ಅವರು ಸನ್ಯಾಸ ಜೀವನ ಸ್ವೀಕರಿಸಿ ಅವರು ಪರಮಹಂಸ ಇದನ್ನು ಸ್ಥಿತಿಯಲ್ಲಿ ತಲುಪ್ತಾರೆ. ಪರಮಹಂಸ ಸ್ಥಿತಿ ಆಕ್ಚುಲಿ ಶುದ್ಧ ಭಕ್ತರು ಆ ಸ್ಥಿತಿಯಲ್ಲೇ ಇರ್ತಾರೆ. ಸೊ ಒಂದು ರೀತಿಯಲ್ಲಿ ನಾವ್ ಹೇಳ್ತೇವೆ, ನಮ್ಮ ಪ್ರಭುಪಾದರು ಕೂಡ ನಾವೆಲ್ಲ ಹೇಳೋದು ಓಂ ವಿಷ್ಣುಪಾದ ಪರಮಹಂಸ ಪರಿವ್ರಾಜಕಾಚಾರ್ಯ. ಸೊ ಅವರು ಶುದ್ಧ ಭಕ್ತರು ಪರಮಹಂಸ ಸ್ಥಿತಿಯಲ್ಲಿದ್ದಾರೆ. ಬಟ್ ಎನಿವೆ ಭೌತಿಕವಾಗಿ ಕೂಡ ಅವರು ಈ ರೀತಿಯ ಒಂದು ಸನ್ಯಾಸ ಹಂತದಲ್ಲಿ ಪರಮಹಂಸ ಜೀವನದಲ್ಲಿ ಅವರು ತೊಡಗುತ್ತಾರೆ ಅಂತ ಅವರು ಇಲ್ಲಿ ಹೇಳ್ತಾರೆ. ಇದು ನಮ್ಮ ಧರ್ಮ. ಇದು ಮಹಾರಾಜ ಋಷಭದೇವ ಭಗವಂತನ ಅವತಾರವೇ. ಅವರು ಕೂಡ ಈ ಪರಮಹಂಸ ಸ್ಥಿತಿಯನ್ನು ಅಭ್ಯಾಸ ಮಾಡಿದ್ರು. ತನ್ನ ಮಗನಾದ ಭರತನಿಗೆ ಅವರು ಇದು ಪಟ್ಟವನ್ನು ಒಪ್ಪಿಸಿ ಅವರು ಋಷಭದೇವ ಅವರು ಕೂಡ ವಾನಪ್ರಸ್ಥ ಸನ್ಯಾಸ ಪರಮಹಂಸ ಜೀವನವನ್ನು ಸ್ವೀಕರಿಸಿದರು. ಇದು ನಮ್ಮ ಧರ್ಮ. ಯುಧಿಷ್ಠಿರ ಮಹಾರಾಜ ಕೂಡ ಮಾಡಿದ್ರು. ಯುಧಿಷ್ಠಿರ ಮಹಾರಾಜರು ಕೃಷ್ಣನು ತನ್ನ ಕಾರ್ಯಗಳನ್ನು ಮುಗಿಸಿ ತನ್ನ ಧಾಮಕ್ಕೆ ಹೋದ ಅಂತ ತಿಳಿದಿದ್ದೆ ಯಾರು ಮಹಾರಾಜ ಯುಧಿಷ್ಠಿರರು ಎಲ್ಲ ವಸ್ತುಗಳಿಂದ ಎಲ್ಲ ವ್ಯಕ್ತಿಗಳಿಂದ ಅವರು ನಿರ್ಲಿಪ್ತರಾಗಿದ್ರು. ಆಯ್ತು, ಕೃಷ್ಣನೇ ಆಯ್ತು ಅಂದ್ರೆ ನನ್ನ ಇಲ್ಲಿ ಜವಾಬ್ದಾರಿನೂ ಆಯ್ತು, ನಾನು ಕೂಡ ಕೃಷ್ಣನ ಧಾಮಕ್ಕೆ ಹೋಗ್ಬೇಕಿನ್ನ ಅಂತ ಅವರು ತಕ್ಷಣವೇ ಅವರ ತಮ್ಮಂದಿರಿದ್ದಾರೆ, ಅವರ ಎಷ್ಟು ಇವರಿಗೆ ಆಪ್ತರು, ಅವರ ಹೆಂಡತಿಯರಿದ್ದಾರೆ, ದ್ರೌಪದಿ ಎಷ್ಟು ಆಪ್ತರು, ಅವರ ಮೊಮ್ಮಗ ಈ ಪರೀಕ್ಷಿತ್ ಮಹಾರಾಜನಾಗಿ ಮಾಡಿ ಚಕ್ರವರ್ತಿ ನಂತರವೇ ಅಷ್ಟೇ ಯುಧಿಷ್ಠಿರ ಮಹಾರಾಜ ಆಯ್ತು, ಇನ್ನು ನಾನು ಪರಮಹಂಸ ಜೀವನ ಅಷ್ಟೇ. ಅವರೆಲ್ಲ ಏನೊಂದು ಇದಿಲ್ಲದೆ ಏನೊಂದು
ಅಟ್ಯಾಚ್ಮೆಂಟ್ಸ್ ಏನೋ ಒಂದು ಇದು ಇಲ್ಲದೆ ಅವರ ಅಭ್ಯಾಸ ಇದು ಮಾಡಿ. ಅದೇ ರೀತಿಯಲ್ಲಿ ಯುಧಿಷ್ಠಿರ ಮಹಾರಾಜರು ನೋಡಿ, ಅವ್ರ ತಮ್ಮಂದಿರು ಭೀಮಸೇನ, ಅರ್ಜುನ, ನಕುಲ, ಸಹ ಇವರು ಕೂಡ ಏನೂ ಲೆಕ್ಕಿಸದೆ ಎಲ್ಲವೂ ಬಿಟ್ಟು ಅವರು ಕೂಡ ಬಿಟ್ಟು ಹೋದ್ರು. ನೆಕ್ಸ್ಟ್ ಹಾಗೆ ಹೇಳ್ತಾರೆ ದ್ರೌಪದಿ, ಸುಭದ್ರ ಅವರು ಕೂಡ ಅಯ್ಯೋ ನಮ್ಮ ಗಂಡಂದಿರೆಲ್ಲ ಬಿಟ್ಟು ಹೋಗ್ಬಿಟ್ರು, ಅವರು ಕೂಡ ಏನು ಇದು ಮಾಡಲಿಲ್ಲ, ಅವ್ರು ಕೂಡ ಭಗವಂತನ ಬಗ್ಗೆ ಸ್ಮರಣೆ ಸಂಪೂರ್ಣ ಸಮಾಧಿ. ಈ ರೀತಿ ಆಗಲೇ ಅವ್ರಿಗೆ ತರಬೇತಿ ಇರುತ್ತೆ, ಆ ಸಮಯಕ್ಕೆ ಸಂಪೂರ್ಣವಾಗಿ ಅವರು ಅದನ್ನು ಭಗವಂತನ ಇಚ್ಛೆಯಿಂದ ವ್ಯಕ್ತಪಡಿಸ್ತಾರೆ. ಪರಮಹಂಸ ಜೀವನ. ಸೊ ಇಲ್ಲಿ ಪ್ರಭುಪಾದ ಇನ್ನ ಪರಮಹಂಸ ಜೀವನದಲ್ಲಿ ಹೇಳ್ತಾ ಇರೋದು, ಈ ಗ್ರಂಥ ಭಾಗವತ ಕೂಡ ಇದು ಪರಮಹಂಸ ಸಂಹಿತ, ಇದು ಸಾಧಾರಣ ಪುಸ್ತಕ ಅಲ್ಲ. ಎಷ್ಟೋ ಪುಸ್ತಕಗಳಿವೆ, ಮ್ಯಾಗ್ಝೀನು, ನ್ಯೂಸ್ ಪೇಪರು, ಫಿಲಿಮ್ ಮ್ಯಾಗ್ಝೀನ್, ಸ್ಪೋರ್ಟ್ಸ್ ಮ್ಯಾಗ್ಝೀನ್, ಇನ್ನೊಂದು 100,000 ಎಷ್ಟೋ ವಿಷಯಗಳಿರ್ತವೆ. ಅದೆಲ್ಲ ಯಾರಿಗೆ ಅದೆಲ್ಲ ಇಂಟ್ರೆಸ್ಟು? ಯಾರಿಗೆ ಅಂದರೆ ಹೇಳ್ತಾರೆ ಈ ಕಾಗೆಗಳಿಗೆ ಇಂಟ್ರೆಸ್ಟ್. ಕಾಗೆಗಳು ಎಲ್ಲಿ ಇಂಟ್ರೆಸ್ಟ್ ಅಂದರೆ ಎಲ್ಲಿ ಒಂದು ಮಲ ಮೂತ್ರ ಕಸ ತೊಟ್ಟಿ ಅಲ್ಲಿರುತ್ತೆ, ಆ ಪ್ರದೇಶಗಳು ಕಾಗೆಗಳಿಗೆ, ಹಂದಿಗಳಿಗೆ, ಇನ್ನು ನಾಯಿಗಳಿಗೆ ಅದು ಇಷ್ಟ ಆಗುತ್ತೆ. ಸೊ ಆ ರೀತಿಯಲ್ಲಿ ನಾವು ಕೂಡ ಈ ರೀತಿ ರಾಜಕೀಯ, ಈ ರೀತಿ ಸ್ಪೋರ್ಟ್ಸು, ಈ ರೀತಿ ಈ ಫಿಲಿಮ್, ಈ ರೀತಿಯಲ್ಲಿ ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಕೂಡ ಕಾಯಿಗಳೋ ಇಲ್ಲ ನಾಯಿಗಳೋ ಆ ರೀತಿ ಮನೋಭಾವ ಇದೆ ಅಂತ ನಾವು ಟೆಸ್ಟ್ ಮಾಡ್ಕೊಳ್ಳೋದು, ಪರೀಕ್ಷೆ ಮಾಡ್ಕೊಳ್ಳೋದು. ನಮ್ಗೆ ಇದು ಇಂಟ್ರೆಸ್ಟ್ ಇಲ್ಲದೆ ನಮಗೆ ಭಾಗವತದಲ್ಲಿ ಇಂಟ್ರೆಸ್ಟ್ ಇದ್ರೆ, ಭಗವದ್ಗೀತೆಯಲ್ಲಿ ಇಂಟ್ರೆಸ್ಟ್ ಇದ್ರೆ, ಕೃಷ್ಣನೇ ಸ್ವತಃ ಭಗವಂತರು ಮಾತಾಡ್ತಾ ಇರೋ ವಿಷಯ, ಭಗವಂತರು ಮನ್ಮನ ಭವಮದ್ ಭಕ್ತೋ ಮದ್ಯಾಜಿ ಮಾಂ ನಮಸ್ಕರು ಮಾಮೇ ವೈಶ್ಯಸಿ ಸತ್ಯಮತೆ ಪ್ರತಿಜಾನೇ ಪ್ರಿಯೋಸಿಮೆ. ಸೊ ಈ ರೀತಿ ಕೃಷ್ಣನ ಮಾತುಗಳು, ಕೃಷ್ಣನ ಬಗ್ಗೆ ಮಾತಾಡಿರೋ ಗ್ರಂಥಗಳು ಈ ಭಾಗವತವು ಯಾರು ಇದನ್ನ ರುಚಿ ಪಡಿತಾರೆ ಅಂದ್ರೆ ಅವರು ಹಂಸ ರೀತಿಯಲ್ಲಿರೋ ವ್ಯಕ್ತಿಗಳು. ಹಂಸ ಎಲ್ಲಿರ್ತದೆ? ಹಂಸ ಕೊಳಪೆ, ಗಲೀಜು, ಮಾಲಿನ್ಯ ಇಲ್ಲ ಅಲ್ಲಿರೋದಿಲ್ಲ. ಅದು ತುಂಬಾ ಒಂದು ಕ್ರಿಸ್ಟಲ್ ಕ್ಲಿಯರ್ ನೀರು, ಏನು ಒಂದು ಇಲ್ಲದೆ ಒಂದು ಪರಿಮಳ, ಎಷ್ಟು ಲೋಟಸ್. ಸೊ ಆ ರೀತಿ ಇರೋ ಇದರಲ್ಲಿ ಆ ರೀತಿ ಮಧ್ಯೆ ಇರುತ್ತೆ ಕಮಲಗಳು ಬೆಳೆಯುವಂಥದ್ದು, ಅಷ್ಟೊಂದು ಇರೋ ಒಂದು ಪರಿಶುದ್ಧವಾದ ನೀರು ಅಲ್ಲಿ ಇರುತ್ತದೆ. ಸೊ ಆ ರೀತಿಯಲ್ಲಿ ಈ ಗ್ರಂಥಗಳು ಕೂಡ, ಇದು ಭಗವದ್ಗೀತಾ ಅನ್ನೋದು ಇದು ಪರಮಹಂಸ ಗ್ರಂಥ ಇದು ಅಂತ ಹೇಳ್ತಾರೆ. ಸೊ ಅವರು ಇದನ್ನು ಆಸ್ವಾದಿಸ್ತಾರೆ. ಎಷ್ಟು ಆಸ್ವಾದನೆ ನೋಡಿ, 7 ದಿವಸ ಯಾರು ಕೂಡ ಆಹಾರ ಇಲ್ಲದೆ, ನಿದ್ದೆ ಇಲ್ಲದೆ ಇಲ್ಲಿ ಸೇರಿರೋರು ಋಷಿ ಮುನಿಗಳು ಕೇಳ್ತಾ ಇದ್ದಾರೆ. ಶುಕಮುನಿಗಳು ಹೇಳ್ತಾ ಇದ್ದಾರೆ, ಪರೀಕ್ಷಿತ್ ಮಹಾರಾಜರು ಅದನ್ನ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಸಾಧಾರಣವಾಗಿ ಇದೆಲ್ಲ ಬರೋದಂಥದ್ದು, ಒಂದೊತ್ತಿಗೆ ಊಟ ಸಿಗ್ಲಿಲ್ಲ ಅಂದ್ರೆ ತುಂಬಾ ಆಯಾಸ ಆಗುತ್ತೆ, ನಿದ್ದೆ ಬರುತ್ತೆ, ಇನ್ನೇನೋ ಇದಾಗತ್ತೆ, ಮನಸ್ಸು ಇಂದ್ರಿಯಗಳು ಇದಾಗತ್ತೆ. ಸೊ ಹೇಳ್ತಾರೆ ಅದೆಲ್ಲ ಆಗ್ಬೋದು, ಆದರೆ ಈ ಕೃಷ್ಣನ ವಿಷಯ ಎಷ್ಟು ಆನಂದಕರವಾಗಿದೆ ಅಂದ್ರೆ ಇದನ್ನು ಕೇಳ್ತಾ ಇದ್ರೆ ಇದಕ್ಕೆ ನಮ್ಗೆ ಏನೂ ಇದಾಗೋದಿಲ್ಲ. ಸೊ ನೀವು ಹೇಳ್ಕೊಂಡು ಹೋಗಿ, ನಾನು 7 ದಿವಸ ನನಗೇನು ತಿನ್ನೋ ಅವಶ್ಯಕತೆ ಇಲ್ಲ, ನೀರು ಕೂಡ ಕುಡಿಯೋ ಅವಶ್ಯಕತೆ. ಸೊ ಅವರು ಕೂಡ ಕುಡಿಲಿಲ್ಲ. ಪರೀಕ್ಷಿತ್ ಮಹಾರಾಜರು ಒಂದು ಬ್ರೇಕ್ ಬೇಕು ನನಗೆ, ಈ ಬ್ರೇಕ್, ಟೀ ಬ್ರೇಕ್ ಬೇಕು, ಕಾಫಿ ಬ್ರೇಕ್ ಬೇಕು, ನನಗೆ ಇನ್ನೊಂದು ಬೇಕು, ನಿದ್ದೆಗೆ ಬ್ರೇಕ್ ಅಂತ ತಗೊಳ್ಳಿಲ್ಲ. 7 ದಿವಸ. ಅದು ಅವ್ರು ಕೇಳೋ ವಿಷಯದಲ್ಲಿ ಎಷ್ಟು ಜಾಗರೂಕತೆ ಅಂದ್ರೆ ನೆಕ್ಸ್ಟ್ ಏನಾಯ್ತು, ಈಗ ಇದೇ ಯಾಕೆ ಕಾರಣ, ಅದ್ಯಾಕೆ ಕಾರಣ, ಎಷ್ಟು ತನ್ಮಯರಾಗಿದ್ದಾರೆ. ನಮಗೆ ಕೇಳೋವಾಗ ಕೂಡ ಮನಸ್ಸು ಒಂದು 10 ನಿಮಿಷ ನಿಲ್ಲುತ್ತೆ, ಮತ್ತೆ ಎಲ್ಲೋ ಹೋಗ್ಬಿಡುತ್ತೆ, ಎಲ್ಲ ಏನೆಲ್ಲೋ ಅಲ್ಲಿ ಇಲ್ಲಿ ನೀವು ಆ ವಿಷಯ ಈ ವಿಷಯ ಇಲ್ಲ. ಪರೀಕ್ಷಿತ್ ಮಹಾರಾಜರು ಅವ್ರು ಒಂದೊಂದು ಹೇಳೋದು ಕೂಡ ಒಂದೊಂದು ಪದಾನು ಕೂಡ ಕೇಳ್ತಾ ಇದ್ದಾರೆ, ಅಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ದಾರೆ, ಅವ್ರು ಅಷ್ಟು ಇಂಟ್ರೆಸ್ಟ್ ಇಂದ ಹೇಳ್ತಾ ಇದ್ದಾರೆ. ಅಲ್ಲಿ ಸೇರಿದ ಋಷಿ ಮುನಿಗಳು ಕೂಡ, ಅವರು ಕೂಡ ಎಲ್ಲ ಪರಮಹಂಸರು. ಅಲ್ಲಿ ಸೂತ ಗೋಸ್ವಾಮಿ ಅವರಿದ್ದವರು, ನಾರದರಿದ್ದಾರೆ, ಪರಶುರಾಮ್, ಎಷ್ಟೋ ಜನ, ಪರಾಶರ ಮುನಿ ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಪರಮಹಂಸ ಸಂಹಿತ, ಈ ಭಾಗವತ ಕೃಷ್ಣನ ವಿಷಯವನ್ನು ಕೇಳ್ತಾರೆ. ಸೊ ಹೇಳ್ತಾ ಇದ್ದಾರೆ, ಇದು ಭಾಗವತದ ಮಟ್ಟ, ಇದು ಭಾಗವತದ ಸ್ಥಾನ. ಈ ಪುಸ್ತಕ ಎಲ್ಲ ಗ್ರಂಥಗಳಲ್ಲಿ ಉನ್ನತವಾದ ಗ್ರಂಥ. ಸೊ ವೇದಾಂತ ಇದು ಭಾಷ್ಯ. ವೇದಾಂತ ಭಾಷ್ಯ ಅಂದ್ರೆ ಅದ ಸಾಧಾರಣವಾಗಿ ಶಾರೀರಿಕ ಭಾಷ್ಯ, ಇವರು ಶಂಕರಾಚಾರ್ಯ ಬರಬೇಕು ಇಲ್ಲ. ಅದು ಅವರು ಆ ಸಮಯಕ್ಕೆ ಆ ಜನರನ್ನು ಇನ್ನೊಂದು ರೀತಿಯಲ್ಲಿ ಭಗವಂತನ ವಿರೋಧ ಮಾಡಿಸ್ಲಿಕ್ಕೆ ಆ ಸಮಯಕ್ಕೆ ಬರೆದ ಭಾಷೆ ಅಷ್ಟೇ. ನಿಜವಾದ ಭಾಷೆ ವೇದಾಂತಕ್ಕೆ ಈ ಭಾಗವತ. ಶ್ರೀಮದ್ ಭಾಗವತೆ ಬ್ರಹ್ಮಸೂತ್ರ ಭಾಷೆ, ಮಹಾಮುನಿ ಕೃತೆ ಬ್ರಹ್ಮಸೂತ್ರ ಭಾಷೆ. ಸೊ ಆ ವೇದಾಂತ ಜ್ಞಾನಕ್ಕೆ ಅಂತ ಅಂತಿಮವಾದ ಇದು ವೇದಾಂತ ಸೂತ್ರವು, ಅದಕ್ಕೆ ಭಾಷೆ, ಅದರ ಎಕ್ಸ್ಪ್ಲನೇಷನ್ ಸಾಕ್ಷಾತ್ ವೇದವ್ಯಾಸರೇ ಯಾರದನ್ನು ಬರೆದ್ರು ವೇದಾಂತ ಸೂತ್ರ, ಅದನ್ನು ಯಾರನ್ನ ಇದನ್ನ ಆಸ್ವಾದಿಸ್ತಾರೆ?
ಪರಮಹಂಸರು ಆಸ್ವಾದಿಸ್ತಾರೆ ಈ ಗ್ರಂಥ. ಅದು ಕೂಡ ಶ್ರೀಲ ಪ್ರಭುಪಾದರು ಪರಮಹಂಸ ಅಂತ ಬಂದಿದ್ದಕ್ಕೆ ಹೇಳ್ತಾ ಇದ್ದಾರೆ. ಆಮೇಲೆ ಪರಮಹಂಸ ಅಂದ್ರೆ ಅವ್ರಿಗೆ ಯಾವ ದ್ವೇಷ ಇಲ್ಲ, ಸಂಪೂರ್ಣ ಈ ದ್ವೇಷದಿಂದ ಇದರಿಂದ ಅವರು ಮುಕ್ತರು. ನನಗೇನಿದೆ ನನ್ನದು, ಅದರಿಂದ ಅವರು ಮುಕ್ತರಾಗಿದ್ದಾರೆ. ಪಾಪ ಇನ್ನೊಂದು ಜೀವಿ ಹಿತವನ್ನು ಅವರು ಯೋಚನೆ ಮಾಡೋಕ್ಕಾಗುತ್ತೆ, ಆ ನೆಲೆಯಲ್ಲಿದ್ದಾರೆ. ಹರೇ ಕೃಷ್ಣ. ಎಲ್ಲ